ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸುಕುಮಾರ ಗೋಪಿಕೆ ಮಮದಾರ ಶಿವಚೋರ ಸುಕುಮಾರ ಉದದಿ ಮುಕುಂದ ಸದನಾಗ ಬಂದ ಮುಕುಂದ ಸದನ ಸಮಂಗ ಉದದಿ ಮುಕುಂದ ಸದನಾಗ
ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣಿ ಪತಿ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣಿ ಪತಿ ವಾಸವಾಗಿರುವೆ ಮುಂಗರಗಿರಿಗಳ ಇನ್ನು ಜಯನ ಕಂದವಾಗಿರುವೆ ಮುಂಗರಗಿರಿಗಳಲ್ಲಿ ವಾಸವಾಗಿರುವೆ ಮುಂಗರಗಿರಿಗಳ ಇನ್ನು ಜಯನ ಕಂದವಾಗಿರುವೆ ಚಕ್ರವಂದನೇನು ಎಲ್ಲೇ ತಿರುವೆ ತುಂಗದ ಮೇಲೆ ಕೈಯನಿಟ್ಟು ಹೇಗೆ ಎಂದಿರುವೆ
ಅಯ್ಯೋ 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 ಅಯ್ಯಪ್ಪ ಅಯ್ಯೋ 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 ಅಯ್ಯಪ್ಪ ಓ ಬೊಳ್ಳೆ ನೋಡುವುದು ಆ ಕಂದನಾಲೆಗೆ ಅಯ್ಯೋ 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 ಅಯ್ಯಪ್ಪ ಅಯ್ಯೋ 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 ಅಯ್ಯಪ್ಪ ಒಳ್ಳೆ ನೋಡುವುದು ಆ ಕಂದಮಾಲೆಗೆ ಅಯ್ಯೋ 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 ಅಯ್ಯಪ್ಪ
ಗಂಧಮಾಲೆಗೆ ಅಯ್ಯೋ 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 ಅಯ್ಯಪ್ಪ ಅಯ್ಯೋ 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 ಅಯ್ಯಪ್ಪ ಮುಳ್ಳೆ ನೋಡುವುದು ಗಂಧಮಾಲೆಗೆ ಅಯ್ಯೋ 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 ಅಯ್ಯಪ್ಪ ಅಯ್ಯೋ 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 ಅಯ್ಯಪ್ಪ भारी जना बने भारी जनम बिंब भारी जनेत्रे भारी जनित्र अपार प्रभावने भारी जांडव कारणवे बारैया बाबा भगुतारा प्रिया श्रीनिवासराय बारैया बाबा 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 भगुतारा प्रिया भारी जनय भारी जनम बिंब भारी जनित्र भारी जांडव कारणवे
पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ಇಂದು ನಾವು ನಮ್ಮ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಹಾಗೂ ಈ ಸುಂದರ ಕಟ್ಟಡಕ್ಕಾಗಿ ಸ್ಥಳದಾನವಿತ್ತ ಕೀರ್ತಿಶೇಷ PM ಶೆಣೈ ಅವರ 100 ವರ್ಷದ ಸವಿನೆನಪನ್ನು, ಅದೇ ರೀತಿ ನಿರಂತರ ಸೇವೆಯ ನಂದಾದೀಪವನ್ನು ಬೆಳಗುತ್ತಿರುವ ಮಂಗಳ ಸೇವಾ ಸಮಿತಿ ಟ್ರಸ್ಟ್ ಇದರ 40ನೇ ಸಂವತ್ಸರದ ಪ್ರಯುಕ್ತ ನಮ್ಮಿ ಕಾರ್ಯಕ್ರಮದಲ್ಲಿ ಭಾಗವತ ಸಪ್ತಾಹ ಎಂಬ ಪುಣ್ಯಪ್ರದವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಬೇಕಾದರೆ ದೇವರ ಆಶೀರ್ವಾದ ಅತಿ ಮುಖ್ಯವಾಗಿರುತ್ತದೆ. ಈಗ ಪ್ರಾರ್ಥನೆಯ ಮೂಲಕ ನಮ್ಮಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬರುತ್ತಿದ್ದಾರೆ ಕುಮಾರಿ ಪ್ರತೀಕ್ಷಾ. ವಿನಾಯಕ ವರ ಪ್ರಸಾದಿತ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ಸುರಮುನಿ ಹೇರಂಬ ಏಕದಂತನೇ ಸುಖಮುನಿ ವಂದಿತನೇ ಗಜಕರ್ಣನೇ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕನೇ ತಂದೆ ಗಣಪತಿ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿತ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಪೆ ಭಕ್ತಿಗೆ ನೀಡುವೆ ನೀ ಸರ್ವ ಮಂಗಳ ಭಾಗ್ಯದಾತ ಗಜವಂದಿತ ಗಣಪತಿ ಬಾಳ ಬೆಳಕಾಗಿ ನೀಡೋ ಸನ್ಮತಿ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿತ ಗಜಾನನ. ಈಗ ಈ ಕಾರ್ಯಕ್ರಮದ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ ನಮ್ಮಿ ಸಂಸ್ಥೆಯ ಸಂಚಾಲಕರಾದ ಡಾಕ್ಟರ್ P. ಅನಂತಕೃಷ್ಣ ಬಡ್ಸೂರಿ. ಸುಂದರ ಸಂಜೆ, ಗೋಧೂಳಿ ಲಗ್ನ, ಮಳೆ ಮತ್ತು ಬಿಸಿಲಿನ, ಅದೇ ರೀತಿ ಹಗಲು ಮತ್ತು ರಾತ್ರಿಯ ಸಂಧಿಕಾಲ ಅಂತ ನಾವು ಹೇಳ್ತೀವಿ. 1980 ಮಾರ್ಚ್ 23ರಿಂದ ಇವತ್ತಿನವರೆಗೆ ನೇತ್ರಾವತಿಯಲ್ಲಿ ಬಹಳಷ್ಟು ನೀರು ಹರಿದಿದೆ. ಸಮಯ ಮುಂದೆ ಹೋಗ್ತಾ ಇರ್ತದೆ. ಸಮಯದ ಜೊತೆಗೆ ನಾವು ಹಿರಿಯ ತಲೆಮಾರಿನ ಬಗ್ಗೆ, ಅವರ ಹೆಜ್ಜೆಯ ಗುರುತುಗಳನ್ನು ಕಾಣುವಂತಹ ಒಂದು ಸುಯೋಗ ನಮ್ಮ ಪಾಲಿಗೆ ಇವತ್ತು ಘಟಿಸಿದೆ. ಹೆಜ್ಜೆಯ ಗುರುತುಗಳು ಅಂದಾಗ ನಮಗೆ ಅನ್ನಿಸ್ತದೆ, ಯಾರ ಹೆಸರುಗಳು ಸದಾ ಹಸಿರಾಗಿ ಮನದಲ್ಲಿ, ಅದೇ ರೀತಿ ನಮ್ಮ ವಿಶಾಲವಾದ ಈ ಅಂಗಳದಲ್ಲಿ, ನೆನಪಿನ ಅಂಗಳದಲ್ಲಿಯೂ ಕೂಡ ಇದೆ. ಅಂತಹ ಕೀರ್ತಿಶೇಷ PM ಶೆಣೈ ಅವರ ಶತ ಸಂವತ್ಸರದ ಒಂದು ಸವಿನೆನಪಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ನನ್ನ ಆತ್ಮೀಯರಾದಂಥ ಲಕ್ಷ್ಮಣ ಶೆಣೈ ಅವರು ಮತ್ತು ಅವರ ಹಿರಿಯ ಕಿರಿಯ ಬಂಧುಗಳ ಬಹುದಿನದ ಕನಸು. ಅದೇ ರೀತಿ ಅಂದು ಸಂಜೆ ಪ್ರಾರಂಭ ಆದದ್ದು ನೆನಪಿದೆ. ನನ್ನ ಜೊತೆಯಲ್ಲಿ 93ರ ತರುಣ ಶ್ರೀಧರ ಭಟ್ರಲ್ಲಿದ್ದಾರೆ. ಪೂಜ್ಯ ಪೇಜಾವರ ಶ್ರೀಗಳವರು ಆಗಮಿಸಿದ್ದಾರೆ. ಹಾಗೆ ಈ ರೀತಿ ನಮ್ಮ ಸುಬ್ರಹ್ಮಣ್ಯ ಶ್ರೀಗಳು ಆವತ್ತು ಬಂದದ್ದು ಇದೇ ಹೊತ್ತು, ಸಂಜೆಯ ಹೊತ್ತು. ನಾನು ಹೇಳಿದಾಗೆ ನಾವು ನದಿಯಲ್ಲಿ ನೀರು ಹರಿದುದನ್ನು ನೇತ್ರಾವತಿ ಅಂತ ಹೋಲಿಸಿದೆ. ಯಾಕಂದರೆ ಮಚ್ ವಾಟರ್ ಹ್ಯಾಸ್ ಫ್ಲೋನ್ ಇನ್ ಆಲ್ ದಿ ರಿವರ್ಸ್ ಆಫ್ ದಿ ವರ್ಲ್ಡ್ ಅಂತ ನಾವು ಹೇಳುವಂಥ ಸಂಪ್ರದಾಯ. ಅವತ್ತಿನಿಂದ ಇವತ್ತಿನವರೆಗೆ ಒಂದು ದಿನವೂ ಬಿಡದೆ ಈ ಸ್ಥಳದಲ್ಲಿ ಉಚಿತವಾಗಿ ಅನ್ನದಾನ, ವಿದ್ಯಾದಾನ ನಡೆದಿದೆ. ದೇವರ ಪ್ರೇರಣೆ, ಹಿರಿಯರ ಆಶೀರ್ವಾದ ಮತ್ತು ಆ ಮಕ್ಕಳ ಕಲರವ
ಎಲ್ಲವೂ ಮೇಳೈಸಿ ಬಾಲ ಸಂರಕ್ಷಣಾ ಕೇಂದ್ರ 40 ಸಂವತ್ಸರಗಳ ಈ ಮೆಟ್ಟಲನ್ನು ಮುಟ್ಟುತ್ತಾ ಇದೆ. ಇದು ಎರಡನ್ನು ಕೂಡ ನಾವು ಸಂಯೋಜಿಸಿ ನಿನ್ನೆಯ ದಿವಸ ನಾವು ಇದೇ ವೇದಿಕೆಯಲ್ಲಿ ಸರಸ್ವತಿ ಪೂಜೆಗೆ ಸಂಬಂಧಪಟ್ಟು ಗಣಹೋಮ ಮತ್ತು ಸರಸ್ವತಿ ಪೂಜೆ ಅದನ್ನು ನೆರವೇರಿಸಿ ಸಂಸ್ಕೃತ ವಿದ್ವಾಂಸರಾದಂಥ ಶಿಕಾರಿಪುರ ಕೃಷ್ಣಮೂರ್ತಿಯವರು 1 ಗಂಟೆ ಪ್ರವಚನ ಮಾಡಿದರು. ಶಾರದೆಯ ಆರಾಧನೆಯ ಬಗ್ಗೆ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ಸಮೇತ ತಲ್ಲೀನರಾಗಿ ಕೇಳುತ್ತಾ ಇದ್ದರು. ಹಾಗೆ ಈ ವೇದಿಕೆ ಒಂದು ರೀತಿಯಲ್ಲಿ ನಿನ್ನೆಯೇ ಪುನೀತವಾಗಿದೆ, ಪಾವನವಾಗಿದೆ. ಇವತ್ತಿನಿಂದ ನಾವು ಅತ್ಯಂತ ಪುರಾತನವಾದ ಋಷಿ ಪರಂಪರೆಯ ಈ ಪುಣ್ಯ ಭೂಮಿಯಲ್ಲಿ ಭಾಗವತದ ಆ ಒಂದು ಪ್ರವಚನವನ್ನು ಹರಿಸಲಿಕ್ಕಿದ್ದೇವೆ. PM ಶೆಣೆಯವರ ಬದುಕು ಕೂಡ ಹಾಗೆ ಧಾರ್ಮಿಕ ಹಿನ್ನೆಲೆಯದ್ದು. ಅದಕ್ಕೆ ಯಾವುದು ಉಚಿತ, ಯಾವುದೋ ಕಾರ್ಯಕ್ರಮಗಳನ್ನು ಸಂಯೋಜಿಸ್ಬೋದು, ಆದರೆ ಅದಕ್ಕೆ ಔಚಿತ್ಯಪೂರ್ಣ ಆಗಬೇಕು ಅಂತ ಇವತ್ತಿನಿಂದ ಇನ್ನು 7 ದಿನಗಳ ನಿರಂತರ ಭಾಗವತದ ಪ್ರವಚನಗಾರರಾಗಿ ನಾವು ಶಶಾಂಕ್ ಭಟ್ ವಿದ್ವಾನ್ ಅವರನ್ನು ಕೇಳಿಕೊಂಡೆವು. ಅವರು ಆಗಮಿಸಿದ್ದಾರೆ. ಅದು ಕೂಡ ಸಂಜೆ ತರಗತಿಯನ್ನು ಮುಗಿಸಿ ಅವರು ಬಂದಿದ್ದಾರೆ. ಸಣ್ಣ ವಯಸ್ಸಿನವರು. ಅವರನ್ನು ಪುನಃ ನಾನು ಪರಿಚಯಿಸಲಿಕ್ಕೆ ಮುಂದೆ ಕೂಡ ನನಗೆ ಅವಕಾಶ ಇದೆ. ಇಲ್ಲಿಗೆ ಆಗಮಿಸಿದಂಥವರು ಪರಮ ಪೂಜ್ಯ ರಾಮಕೃಷ್ಣ ಮಠದ ಶ್ರೀ ಏಕಗಮ್ಯಾನಂದಜಿ ಅವರು. ಅವರಿಗೆ ಮತ್ತು ನನಗೊಂದು ಕೆಲವು ವರ್ಷಗಳ ಸಂಬಂಧ. ಅವರು ಶ್ವೇತ ವಸ್ತ್ರಧಾರಿಗಳಾಗಿ ಬ್ರಹ್ಮಚಾರಿಗಳಾಗಿದ್ದಾಗ ಗಂಗಾಧರಜಿ ಅಂತ ನಾನು ಅವರನ್ನು ಸಂಬೋಧಿಸ್ತಾ ಇದ್ದೆ. ನನ್ನ ಡೈರಿ ಓಪನ್ ಮಾಡಿದರೆ ಅವ್ರದ್ದು ಹೆಸರು ಗಂಗಾಧರಜಿ ಅಂತಲೇ. ಮತ್ತು ಬೆಳಗ್ಗೆ ಕೂಡ ಬಹಳ ಚೆನ್ನಾಗಿ ಮಾತಾಡಿದೆವು. ಯಾವಾಗ ನಾವು ಸೋಮವಾರ ದಿವಸದ ಎಲ್ಲ ವೃತ್ತಪತ್ರಿಕೆಗಳು ತೆಗೆದಾಗ ಸ್ವಚ್ಛ ಭಾರತದ ಯಾವ ಕನಸು ಭಾರತದಾದ್ಯಂತ ಪಸರಿಸ್ತಾ ಇದೆ, ನಮ್ಮ ಕಡಲ ತೀರದ ಈ ಮಂಗಳೂರು ಮಹಾನಗರದ ಸ್ವಚ್ಛ ಭಾರತದ ಆ ಕನಸಿಗೆ ಅರ್ಥ ತುಂಬಿದವರು ಪೂಜ್ಯ ಸ್ವಾಮೀಜಿಯವರು ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿದೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, 100 ಮಂದಿ ಯುವಕರನ್ನು ಕೊಡಿ, ಈ ಭಾರತದ ಭವಿಷ್ಯವನ್ನೇ ಚಿತ್ರಣವನ್ನೇ ಬದಲಿಸ್ತೇನೆ ಅನ್ನುವಂತಹ ಒಂದು ನುಡಿಯನ್ನು, ಅಮರ ವಾಣಿಯನ್ನು ಸ್ಫುರಿಸಿದವರು ಸ್ವಾಮಿ ವಿವೇಕಾನಂದರು. ಅವರ ಆ ಯಾವ ವೀರವಾಣಿ ಇದೆ ಅದನ್ನು ನಾವು ಸಾಕಾರವಾಗಿ ಕಾಣುವಂಥದ್ದು ಪೂಜ್ಯ ಸ್ವಾಮೀಜಿಯವರಿಂದ. ದೂರದ ಬೆಳಗಾವಿ, ಅಲ್ಲಿಂದ ಮಂಗಳೂರು, ಬಹಳ ಸರಳ ವ್ಯಕ್ತಿತ್ವ, ಸದಾ ಚಿಂತನಶೀಲತೆ ಮಾತ್ರ ಅಲ್ಲ, ಕಾರ್ಯತತ್ಪರತೆಯಲ್ಲಿ ಸ್ವಚ್ಛ ಭಾರತ ಅನ್ನುವಂಥ ಯಾವ ಕಲ್ಪನೆಯ ಉದಾತ್ತವಾದಂತಹ ವಿಚಾರಧಾರೆ ಇದೆ ಅದನ್ನು ವಾಸ್ತವಿಕತೆಗೆ ಇಳಿಸುವಲ್ಲಿ, ವಾಸ್ತವಿಕತೆ ಉಳಿಸುವಲ್ಲಿ ಪೂಜ್ಯ ಸ್ವಾಮೀಜಿಯವರ ನೇತಾರಿಕೆ ಬಹಳಷ್ಟು ಹಿರಿದು. ಪೂಜ್ಯ ಸ್ವಾಮೀಜಿಯವರೇ, ನಿಮಗೆ ನಾನು ಬಹಳ ಪ್ರೀತಿಯಿಂದ ಹೃದಯ ಸ್ಪರ್ಶಿಯಾಗಿ ಸುಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಆತ್ಮೀಯರಾದ ಪುರಾಣಿಕರು ಬಂದಿದ್ದಾರೆ. ಅವರಿಗೆ ಮತ್ತು ನಮಗೆಲ್ಲರಿಗೂ ಕೂಡ ಡಾಕ್ಟರ್ ಏರಿಯ ಲಕ್ಷ್ಮಣ ಆಳ್ವರು ಅಂದರೆ ಒಂದು ಹಿರಿಯಣ್ಣ ಇದ್ದಾಗೆ. ಸಾಮಾನ್ಯವಾಗಿ ಅವರನ್ನು ಅದೇ ರೀತಿ ಕರೆಯೋದು. 1972ರಲ್ಲಿ ಇವತ್ತಿಗೂ ನೆನಪಿದೆ. ನಾನು ಕೆನರಾ ಜೂನಿಯರ್ ಕಾಲೇಜಿನ ಅಧ್ಯಾಪಕನಾಗಿದ್ದಾಗ ಯುವಕ ಅಂತ ನಾವು ಹೇಳ್ಬೋದು ಏನೋ, ಅಥವಾ ಮಧ್ಯವಯಸ್ಕ ಏರಿಯ ಲಕ್ಷ್ಮಣ ಆಳ್ವರನ್ನು ಕಂಡಿದ್ದೇನೆ. ಅದೇ ರೀತಿ ಪಂಜೆ ಶತಮಾನೋತ್ಸವ ಆದಂಥ ಸಂದರ್ಭ ಶಂಕರ ಶೆಟ್ಟರು ನಾವೆಲ್ಲ ಅವರ ಜೊತೆಗೆ ಓಡಾಡೋದೇ ನಮಗೊಂದು ಸಲ ಖುಷಿ. ಆಗ ನಾವು 20ರ ನಮ್ಮದು ತಾರುಣ್ಯ. ಹೀಗೆ ಎಲ್ಲ ಕಡೆಯಲ್ಲಿ ಕೂಡ ಏರಿಯ ಲಕ್ಷ್ಮಣ ಆಳ್ವರು ಜಾನಪದದಿಂದ ಹಿಡಿದು ಕೃಷಿ ಎಲ್ಲವೂ ಕೂಡ ಸಾಹಿತ್ಯದ ಒಂದು ಭಂಡಾರ, ಸರಸ್ವತಿಯ ಒಂದು ಭಂಡಾರ ಅಂತಲೇ ಹೇಳಬೇಕು. ರನ್ನನನ್ನು ಹೇಳುವಾಗ ಆ ರೀತಿ ನಾವು ಹೇಳ್ತೇವೆ. ಅದೇ ರೀತಿ ಅವರ ಮನೆಯೇ ಒಂದು ಪುಸ್ತಕದ ಆಲಯ. ಅವರ ಕೈಯಲ್ಲಿ ಯಾವಾಗಲೂ ಪುಸ್ತಕ. ನನಗೆ ನೆನಪಿದೆ, ಒಂದು ಸಲ ಮಂಗಳೂರಿಂದ ಬೀಚರೋಡಿಗೆ ಹೋಗುವಾಗ ಕೂತ್ಕೊಳ್ಳಿಕ್ಕೆ ಸ್ಥಳ ಇರಲಿಲ್ಲ. ನಾನು ನೋಡ್ತಾ ಇದ್ದೆ ಸ್ಟ್ಯಾಂಡಿಂಗ್, ಅಲ್ಲೇ ಒಂದು ಹೀಗೆ ನೋಡ್ತಾ ಇದ್ದಾರೆ, ಒಂದು ನಿಂತಿದ್ದಾರೆ, ಆದರೆ ಪುಸ್ತಕದ ಪುಟಗಳನ್ನು ತಿರುಗುತ್ತಾ ಇದ್ದಾರೆ. ಇದು ಅವರ ಪುಸ್ತಕ ಅವರ ಹಸ್ತದಲ್ಲಿ ಯಾವಾಗಲೂ ಶೋಭೆ ತರುವಂಥದ್ದು. ಇವತ್ತು ಅವರನ್ನು ಕರೆದಿದ್ದೇನೆ 2 ಕಾರಣಕ್ಕಾಗಿ. ಒಂದು PM ಶೆಣೆಯವರ ಆತ್ಮೀಯ ವರ್ಗಕ್ಕೆ ಸೇರಿದವರು ಡಾಕ್ಟರ್
ಏರಿಯಾ ಲಕ್ಷ್ಮೀನಾರಾಯಣ ಆಳುವರು, ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷಗಿರಿ, ಅದೇ ರೀತಿ ಪ್ರಥಮ ಸಮಾಜೋತ್ಸವ, ಆವಾಗ ಪಿ ಎಂ ಶೆಣೆಯವರು ಇವರು ಉಜಿರೆಯ ಸಮ್ಮೇಳನ. ಹೀಗೆ ನಾವು ನಿನ್ನೆಯ ದಿನಗಳ ಪುಸ್ತಕದ ಪುಟಗಳನ್ನು ತೆರೆದಾಗ ಪಿ ಎಂ ಶೆಣೆಯವರ ಒಡನಾಟದ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅದು ಕೂಡ 90ರ ಗಡಿ ದಾಟಿದ ಮೊನ್ನೆ ಫೋನ್ ಮಾಡುವಾಗ ಹೇಳಿದರು, ಪಾಪೇರಳು ಶ್ರೀಧರ ಬೆಟ್ಟನ ಮಾತು ಎಂಚವಲೇರು ಅಂತ. ಹಾಗೆ ಯಾಕೆಂದರೆ ಆ ನೆನಪುಗಳು ಅದು ಬಹಳ ಸುಂದರವಾಗಿರ್ತದೆ. ಸ್ವಾಮೀಜಿಯವರನ್ನು ಕರೆದದ್ದು ಅಂತ ಹೇಳಿದರೆ ಪಿ ಎಂ ಶೆಣೆಯವರಿಗೆ ಸ್ವಾಮೀಜಿಯವರ ಬಗ್ಗೆ, ಅದು ಹರಿದ್ವಾರದಲ್ಲಿರಬಹುದು, ಎಲ್ಲ ಕಡೆ ಕೂಡ ಅವರು ಕೆಲಸ ಮಾಡಿದವರೇ. ಹಾಗೆ ಸ್ವಾಮೀಜಿಯವರನ್ನು ಇವತ್ತು ನಾವು ಔಚಿತ್ಯಪೂರ್ಣವಾಗಿ ಕರೆದಿದ್ದೇವೆ. ಅದೇ ರೀತಿ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರು ಕೂಡ ಧಾರ್ಮಿಕ ರಂಗದಲ್ಲಿ, ಅದೇ ರೀತಿ ಸಾಹಿತ್ಯ ಲೋಕದಲ್ಲಿ ಸದಾ ಮಿಂಚುತ್ತಿರುವ, ಮತ್ತು ನಮ್ಮ ಮಧ್ಯೆ ಇವತ್ತು ಒಂದು ಹಿರಿಯ ಸ್ಥಾನವನ್ನು ಅಲಂಕರಿಸ್ತಾ ಇರುವಂಥ ಲಕ್ಷ್ಮೀನಾರಾಯಣ ಆಳ್ವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹಾಗೆ ರೀತಿ ನಮ್ಮದೇ ಪರಿವಾರದ ಲಕ್ಷ್ಮಣ ಶೆಣೆಯವರು, ಅವರನ್ನು ನಾನು ಸ್ವಾಗತಿಸುವುದಿಲ್ಲ, ಯಾಕೆಂದರೆ ಅವರು ಇವತ್ತು ಮನೆಯವರು. ABVP ಇರ್ಬೋದು, ಅದೇ ರೀತಿ ಮನೋಜ್ ಎಂಟರ್ಪ್ರೈಸ್ ಇರ್ಬೋದು, ಸ್ವತಃ ಕಾಯಕವೇ ಕೈಲಾಸ ಅಂತ ಕೃಷಿ ಈಗ ಅವರ ಹಿರಿಯರ ಜಾಗದಲ್ಲಿ ಮಾಡ್ತಾ ಇರುವವರು. ಅದೇ ರೀತಿ ನಮ್ಮ ಶ್ರೀಧರ ಭಟ್ಲವರು, ನಾನು ಮತ್ತು ಅವರಿಗೆ 1971ರಲ್ಲಿ ವಿವೇಕಾನಂದ ಕಾಲೇಜ್ ಪುತ್ತೂರಿನಲ್ಲಿ ಭಾಳ ತರುಣ ಸುಂದರ ಶ್ರೀಧರ ಭಟ್ಲನ ಸುರು ಕಂಡದ್ದು ನಾನು. ಹೀಗೆ ಆ ದಿನಗಳು ಅವರಿಗೆ ನಾನು ಸ್ವಾಗತ ಅಂತ ಮಾಡೋದಿಲ್ಲ, ನಾನು ಪ್ರೀತಿಯ ನಲ್ಮೆಯ ಹೊಲ್ಮೆಯ ನಮ್ಮ ಬರಮಾಡಿಕೊಳ್ತಾ ಇದ್ದೇನೆ. ಭಾಗವತ ಪ್ರವಚನ ಮಾಡಲಿರುವ ವಿದ್ವಾನ್ KR ಶಶಾಂಕ್ ಭಟ್ ಅವರನ್ನು ಕೂಡ ಸಂಸ್ಥೆಯ ಪರವಾಗಿ ಶಾಲು ಹಾಗೂ ಹೂ ನೀಡಿ ಸ್ವಾಗತಿಸಬೇಕಾಗಿ ಶ್ರೀಯುತ ಮನೋಹರ ತುಳಜರನ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಇಷ್ಟು ದೊಡ್ಡ ದೊಡ್ಡ ಹಿರಿಯರೆಲ್ಲ ಇರುವಂತಹ ವೇದಿಕೆಯಲ್ಲಿ ನನ್ನನ್ನು ಕೂರಿಸಿ ಈ ರೀತಿ ಒಂದು ಗೌರವ ತೋರಿಸಿದ್ದಕ್ಕಾಗಿ ಮೊದಲನೇದಾಗಿ ಮಂಗಳ ಸೇವಾ ಸಮಿತಿ ಟ್ರಸ್ಟ್ ಮತ್ತು ಡಾಕ್ಟರ್ ಅನಂತಕೃಷ್ಣರವರಿಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆಯಿಂದ ಅವ್ರನ್ನ ಸ್ಮರಿಸ್ತೇನೆ ಹಾಗೂ ಪ್ರಣಾಮಗಳನ್ನು ಹೇಳ್ತೇನೆ. ದಿವಂಗತ PM ಶೆಣೈ ಅವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಭಾಗವತದ ಸಪ್ತಾಹ ಕಾರ್ಯಕ್ರಮದ ಉದ್ಘಾಟನೆ ಇವತ್ತು ನೆರವೇರಿದೆ. ಹೆಚ್ಚಿನವ್ರಿಗೆ ಇಲ್ಲಿದ್ದವ್ರಿಗೆ ತಿಳಿದಿದೆ, ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಮಂಗಳಾದೇವಿ ದೇವಸ್ಥಾನದ ಬದಿಯಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ ವಿಸ್ತರಿಸಿಕೊಂಡು ಅಲ್ಲಿ ಸೇವಾ ಚಟುವಟಿಕೆಗಳು ನಿರಂತರವಾಗಿ ಕಳೆದ 70 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅದು ಕೂಡ ಇಂಥ ಒಬ್ಬ ಮಹಾನ್ ದಾನಿಯಿಂದ ಅಲ್ಲಿ ಆಶ್ರಮ ಸ್ಥಾಪಿತವಾಗಿದೆ. ತನ್ಮೂಲಕ ಜನಸೇವೆ ನಡೀತಾ ಇದೆ. ಸಮಾಜದಲ್ಲಿ
ನಿಸ್ವಾರ್ಥಿಗಳಿದ್ದರೆ ಮಾತ್ರವೇ ಸಮಾಜ ಸಮತೋಲಿತವಾಗ್ತದೆ. ಎಲ್ಲರೂ ತುಂಬ ಸ್ವಾರ್ಥವನ್ನೇ ನೋಡಿಕೊಂಡ್ರೆ ನಾವು ಯಾರೂ ಇಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸ್ವಾರ್ಥಿಗಳಾದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಲ್ಲಿ ನಿಸ್ವಾರ್ಥಿಗಳು ಬೇಕಾಗ್ತದೆ. ಅಂಥ ನಿಸ್ವಾರ್ಥಿಗಳಿದ್ದಾಗ ಇಂಥ ಸಾಕಷ್ಟು ಮಕ್ಕಳನ್ನು ಇಲ್ಲಿ ನಾವು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಒಂದು ಕಾರ್ಯವನ್ನು ದಿವಂಗತ PM ಶೆಣೈಯವರು ಈ ಕುತ್ತಾರ ಆಶ್ರಮದ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಮಕ್ಕಳನ್ನು ತರುವಂಥ ಪ್ರಯತ್ನ ಇಲ್ಲಿ ಆಗಿದೆ. ಅದಕ್ಕಾಗಿ ಮೊದಲನೇದಾಗಿ ಅವ್ರಿಗೂ ಕೂಡ ನಾನು ಪ್ರಣಾಮಪೂರ್ವಕವಾಗಿ ನನ್ನ ಗೌರವಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಸ್ವಾಮಿ ವಿವೇಕಾನಂದರು 1898ರಲ್ಲಿ ವಿದ್ಯುಕ್ತವಾಗಿ ರಾಮಕೃಷ್ಣ ಮಠ ಮತ್ತು ಮಿಷನನ್ನು ಸ್ಥಾಪನೆ ಮಾಡಿದರು. ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ರಾಮಕೃಷ್ಣ ಪರಮಹಂಸರು ಇದ್ದಾಗಲೇ ಈ ಸಂಸ್ಥೆ ಆರಂಭವಾಗಿತ್ತು. 1886ರಲ್ಲಿ ಅವ್ರು ತೀರಿ ಹೋಗೋಕ್ಕಿಂತ ಮುಂಚೆ ಅವರು 16 ಜನ ಸನ್ಯಾಸಿ ಶಿಷ್ಯರನ್ನು ಒಗ್ಗೂಡಿಸಿ ನೀವು ಒಟ್ಟಿಗೆ ಇರಬೇಕು ಅಂತ ಹೇಳಿದಾಗಲೇ ಅದು ಆರಂಭವಾಗಿತ್ತು. ಅದಕ್ಕೊಂದು ಮೂರ್ತ ರೂಪ ಕೊಟ್ಟಂಥವರು ಸ್ವಾಮಿ ವಿವೇಕಾನಂದರು. ಅದಕ್ಕೆ ಪ್ರಮುಖವಾಗಿ ಒಂದು 2 ಕಾರಣ. ಕೇವಲ ಆಧ್ಯಾತ್ಮಿಕ ಉನ್ನತಿ ಅಂತ ಇದ್ದಿದ್ದರೆ ವಿವೇಕಾನಂದರದ್ದು, ನಮ್ಮ ಆಧ್ಯಾತ್ಮಿಕ ಉನ್ನತಿ ಅಂತ ಇದ್ದಿದ್ದರೆ ಅದು ಈ ರೂಪಕ್ಕೆ ಬರ್ತಿರಲಿಲ್ಲ ಅಂತ ಕಾಣ್ತದೆ. ಸ್ವಾಮಿ ವಿವೇಕಾನಂದರಿಗೆ ಭಾರತದ ಸ್ಥಿತಿಯನ್ನು ಕಂಡು ಇಲ್ಲ ಇದಕ್ಕೆ ಮೂರ್ತ ರೂಪ ಕೊಡಬೇಕು ಮತ್ತು ಸಾಮಾಜಿಕ ಒಂದು ಚೌಕಟ್ಟನ್ನು ಒದಗಿಸಿ ಸಾಮಾಜಿಕ ಚಟುವಟಿಕೆಗಳಿಗೆ ಸನ್ಯಾಸಿಗಳನ್ನು ತೊಡಗಿಸಿಕೊಡಬೇಕು, ಆ ಮೂಲಕ ಭಾರತವನ್ನು ಮತ್ತೆ ಮೇಲೆತ್ತಬೇಕು, ಭಾರತೀಯ ಸನಾತನ ಸಂಸ್ಕೃತಿಯನ್ನು ಮೇಲೆತ್ತಬೇಕು. ಅಲ್ಲಿವರೆಗೂ ಸನ್ಯಾಸಿಗಳಂತಂದರೆ ಹೆಚ್ಚು ಕಡಿಮೆ ಕಲ್ಪನೆ ಏನಿದ್ದದ್ದು ಅಂತ ಹೇಳಿದರೆ ಮಠಗಳಲ್ಲಿ ಆಶ್ರಮಗಳಲ್ಲಿ ಕುಳಿತುಕೊಂಡು ಶಾಸ್ತ್ರಾಧ್ಯಯನ ಮಾಡಿ ಬಂದವರಿಗೆ ಪ್ರವಚನ ಮಾಡಿ ತಮ್ಮ ಆತ್ಮೋದ್ಧಾರ ಆತ್ಮೋನ್ನತಿ ಕಡೆಗೆ ಗಮನ ಕೊಡುವವರು ಅಂತ ಹೇಳಿ. ಆದರೆ ಸ್ವಾಮಿ ವಿವೇಕಾನಂದರಿಗೆ ನಮ್ಮ ದೇಶದ ಆಗಿನ ಸ್ಥಿತಿಯನ್ನು ಕಂಡು ಇಲ್ಲ ಈ ಮೂಲಕವೂ ನಾವು ಯಾವುದನ್ನು ಅಂತರಂಗದಲ್ಲಿ ಕಾಣ್ತೀವೋ ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡ್ತೀವೋ ಅದನ್ನು ಬಹಿರಂಗದಲ್ಲಿ ಕೂಡ ಭಗವಂತನನ್ನು ಕಂಡು ಆರಾಧಿಸಬೇಕು, ಆ ಮೂಲಕ ಸೇವೆ ಮಾಡಬೇಕು, ಆ ಮೂಲಕ ಭಾರತವನ್ನು ಪುನಃ ವಿಶ್ವವಂದ್ಯ ಭಾರತವನ್ನಾಗಿ ಮಾಡಬೇಕು ಅನ್ನೋಂಥ ಸಂಕಲ್ಪ ತೊಟ್ಟು ಇವತ್ತಿಗೆ ಸುಮಾರು 110 ವರ್ಷಗಳಿಂದ 120 ವರ್ಷಗಳಿಂದ ಈ ಚಳವಳಿ ನಡ್ಕೊಂಡು ಬರ್ತಾ ಇದೆ. ಅದರ ಭಾಗವಾಗಿ ನಾವು ಮಂಗಳೂರಿನಲ್ಲಿ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕುತ್ತಾರಿನ ಆಶ್ರಮವು ಕೂಡ ಬಹಳ ದೊಡ್ಡ ಕೆಲಸ, ವಿಶ್ವ ಹಿಂದೂ ಪರಿಷತ್ ಪ್ರಕಲ್ಪ ಇದು ನಡೀತಾ ಇದೆ. ಇಂತಹ ಕಾರ್ಯಕ್ರಮಗಳನ್ನು ಕಂಡಾಗ, ಇಂತಹ ಆಶ್ರಮಗಳನ್ನು ಕಂಡಾಗ ಮತ್ತೆ ಒಂದು ಭರವಸೆ ನಮಗೆ ಬರ್ತದೆ. ಇವತ್ತು ಭಾಗವತ ಸಪ್ತಾಹ ಆರಂಭದ ದಿವಸ. ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಚಟುವಟಿಕೆಗಳು ಒಟ್ಟೊಟ್ಟಿಗೆ ಹೋಗಬೇಕು. ಇಲ್ಲಿ ಅದು ನಡೀತಾ ಇದೆ. ಸಾಮಾಜಿಕ ಸೇವೆ ಬಹಳ ಚೆನ್ನಾಗಿ ನಡೀತಾ ಇದೆ. ಮಕ್ಕಳಿಗೆ ಶಿಕ್ಷಣ ಕೊಡೋದಿರ್ಬೋದು, ಅನ್ನ ಕೊಡೋದಿರ್ಬೋದು, ಗೋ ಸೇವೆ ಇರಬಹುದು. ಜೊತೆಗೆ ಈಗ ಆಧ್ಯಾತ್ಮಿಕ ಪಿಪಾಸುಗಳಿಗೆ ಕೂಡ ಸೇವೆ ಮಾಡಬೇಕು, ಅವರು ಕೂಡ ಅವರ ಒಂದು ಹಸಿವನ್ನು ತಣಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಭಾಗವತ ಸಪ್ತಾಹವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಹಲವಾರು ಜನರಿಗೆ ದೇವರ ಕಲ್ಪನೆಗಳ ಬೇರೆ ಬೇರೆ ರೀತಿಯಲ್ಲಿದೆ. ನಾವು ಅಂದ್ಕೊಂಡಿದ್ದೇವೆ ದೇವರು ತುಂಬ ಜನರಿದ್ದಾರೆ, ರಾಮ, ಕೃಷ್ಣ, ಕಾಳಿ, ಗಣಪತಿ, ಶಿವ, ವಿಷ್ಣು, ಅಲ್ಲಾ, ಜೀಸಸ್, ಇವರೆಲ್ಲ ಬೇರೆ ಬೇರೆ ಅಂತ ನಮಗೀಗ ಕಲ್ಪನೆ ಇದೆ. ಭಗವಂತ ಒಬ್ಬನೇ, ಆದರೆ ನಮಗೆ ಬೇಕಾಗಿ ನಾವು ಅವನನ್ನು ವಿಭಾಗ ಮಾಡಿಕೊಂಡಿದ್ದೇವೆ. ಎಷ್ಟೋ ಜನರಿಗೆ, ವಿಶೇಷವಾಗಿ ಈಗಿನ ಕಾಲದಲ್ಲಿ ಭಗವಂತನ ಕಲ್ಪನೆ ಅಷ್ಟಾಗಿ ಹಿಡಿಸುವುದಿಲ್ಲ. ತಾವು ನೋಡಿರ್ಬೋದು ಸಮಾಜದಲ್ಲಿ ಕಣ್ಣಿಗೆ ಕಾಣದ್ದು ಮಾತ್ರ ಸತ್ಯ, ಅವ್ರಿಗೇನಿದ್ರು ಕಣ್ಣಿಗೆ ಕಾಣಬೇಕು, ಅದು ಮಾತ್ರ ಸತ್ಯ. ಉಳಿದಿದ್ದು ಯಾವುದು
ಸತ್ಯ ಅಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದಕ್ಕೆ ನಾನು ಎಷ್ಟೋ ಸಲ ಕೇಳಲಿಕ್ಕಿದೆ, ನಮ್ಮ ತಲೆ ಹಿಂಭಾಗವೇ ನಮಗೆ ಕಾಣೋದಿಲ್ಲ, ಇನ್ನು ಭಗವಂತ ಹೇಗೆ ಕಾಣ್ತಾನೆ? ನಮ್ಮ ತಲೆ ಹಿಂಭಾಗವನ್ನೇ ನಮಗೆ ನೋಡಲಿಕ್ಕಾಗೋದಿಲ್ಲ, ಭಗವಂತ ಹೇಗೆ ಕಾಣ್ತಾನೆ? ಹಾಗಿದ್ರೆ ನಮ್ಮ ತಲೆ ಹಿಂಭಾಗ ಇಲ್ವಾ? ಇದೆ, ನಮಗೆ ಕಾಣೋದಿಲ್ಲ. ಯಾಕೆ? ನಮ್ಮ ಚಕ್ಷುಗಳಿಗೆ ಅಷ್ಟೇ ಶಕ್ತಿ ಇರೋದು. 3 ಡೈಮೆನ್ಷನ್ ನೋಡೋ ಶಕ್ತಿ ಮಾತ್ರ ಇದೆ ನಮಗೆ. ಹೇಳ್ತಾರೆ ಜಗತ್ತಿಗೆ 16 ಡೈಮೆನ್ಷನ್ಸ್ ಇದೆ. ನಾವು ಸ್ವರ್ಗ ನರಕಗಳ ಕಲ್ಪನೆಯನ್ನು ಹೇಳ್ತೇವೆ. ಎಲ್ಲಿದೆ ಸ್ವರ್ಗ ನರಕಗಳು? ಇಲ್ಲೇ ಇದೆ, ಈ ಕ್ಷಣದಲ್ಲಿದೆ. ಆದರೆ ನಮಗೆ ನೋಡುವಂಥ ಕಣ್ಣುಗಳಿಲ್ಲ. ಮಹಾಭಾರತದಲ್ಲಿ ಒಂದು ಘಟನೆ ಬರ್ತದೆ. ಕೃಷ್ಣ ಸಂಧಾನಕ್ಕೆ ಹೋದಾಗ ಕೃಷ್ಣ ಅಲ್ಲಿಂದ ಮಾಯ ಆದ ಅಂತ ಹೇಳಿ. ಮಾಯ ಆದ ಅಂದರೆ ಏನು? ಮಾಯ ಆದ ಅಂತ ಹೇಳಿದರೆ ಅಲ್ಲಿ 3 ಜನರಿಗೆ ಮಾತ್ರ ಕಂಡದ್ದು ಕೃಷ್ಣ. ಒಂದು ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ ಮತ್ತು ವಿದುರನಿಗೆ. ಬೇರೆದವ್ರಿಗೆ ಕಾಣಲಿಲ್ಲ. ಯಾಕೆ ಕಾಣಲಿಲ್ಲ? ಯಾಕೆ ಕಾಣಲಿಲ್ಲ ಅಂದರೆ ಅವ್ರಿಗೆ ನೋಡೋ ಶಕ್ತಿ ಇರಲಿಲ್ಲ. ಆ ಡೈಮೆನ್ಷನಲ್ಲಿ ಹೋಗ್ಬಿಟ್ಟಿದ್ದ ಅವನು, ಮಾಯ ಆಗಿಬಿಟ್ಟಿದ್ದ ಅಂತ ಹೇಳಿ. ಹಾಗೆ ಭಗವಂತನ ದರ್ಶನ ಆದರೆ ನಮಗೆ ಕೂಡ, ನಮಗೆ ಆ ಚಕ್ಷುಗಳನ್ನು ಭಗವಂತನೇ ಕರುಣಿಸ್ತಾನೆ. ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡುವಾಗ ಭಗವಂತ ಚಕ್ಷು ಕೊಟ್ಟಿದ್ದವನಿಗೆ, ನನ್ನ ದರ್ಶನ ಮಾಡು, ನೀನು ನೋಡು, ನನ್ನ ರೂಪವನ್ನು ನೋಡು ಅಂತ ಹೇಳಿ ಅವನಿಗೆ ಕಣ್ಣುಗಳನ್ನು ಕೊಟ್ಟಿದ್ದವಾಗ. ಆದರೆ ಅದು ಸಾಧನೆಯಿಂದ ಬಂದಿರಲಿಲ್ಲ. ಆದ್ದರಿಂದ ಅವನು ಹೇಳಿದ, ಸಮಾಧಾನ ಆಗು ನೀನು, ಇದು ಬೇಡ, ನಾನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಈ ನನ್ನ ರೂಪವನ್ನು ನೋಡ್ಬೇಕು ಅಂತ ಎಷ್ಟೋ ದೇವತೆಗಳು ಹಾತೊರಿತಾ ಇದ್ದಾರೆ, ನಾ ಅವ್ರಿಗೆ ಯಾರಿಗೂ ಇದನ್ನು ಕೊಡಲಿಲ್ಲ, ನೀನು ಕೊಟ್ಟಿದ್ದೆ. ಆದರೆ ಅವನಿಗೆ ಸಾಧನೆಯಿಂದ ಅದು ಬಂದಿರಲಿಲ್ಲ. ಇದೇ ಥರದ ಘಟನೆ ಒಂದು ವಿವೇಕಾನಂದರ ಜೀವನದಲ್ಲೂ ಬರ್ತದೆ. ಅವರು ರಾಮಕೃಷ್ಣ ಪರಮಹಂಸರನ್ನ ಕಾಣಲಿಕ್ಕೆ ಹೋದಾಗ, ವಿವೇಕಾನಂದರು ಆಗಿನ ಕಾಲದ ಒಂದು ಇಂಗ್ಲಿಷ್ ಶಿಕ್ಷಣದ ಒಂದು ಪ್ರಭಾವಕ್ಕೊಳಗಾಗಿ ಅವರು ಕೂಡ ನಾಸ್ತಿಕರು ಅಂತ ಹೇಳಲಿಕ್ಕಾಗಲ್ಲ, ಅದ್ರ ಹತ್ರ ಸ್ವಲ್ಪ. ಅವಾಗ ಬ್ರಾಹ್ಮ ಸಮಾಜ ಅಂತ ಇತ್ತು. ಅವರು ನಿರಾಕಾರ ತತ್ವದಲ್ಲಿ ಅಥವಾ ನಿರಾಕಾರ ಬ್ರಹ್ಮನಲ್ಲಿ ಅವರು ವಿಶ್ವಾಸ ಇಟ್ಟವರು. ಈ ದೇವರು, ಕಾಳಿ, ಕೃಷ್ಣ, ವಿಷ್ಣು ಇಂಥದ್ದೆಲ್ಲ ನಂಬ್ತಿರ್ಲಿಲ್ಲ. ಆದರೆ ಪರಬ್ರಹ್ಮನಲ್ಲಿ ವಿಶ್ವಾಸವಿಟ್ಟವರು. ಹೀಗಾಗಿ ಇಂಥದ್ದನ್ನೆಲ್ಲ ನಂಬ್ತಾ ಇರಲಿಲ್ಲ ಅವರು. ಇವರು ಒಂದ್ಸಲ ಹೋಗ್ತಾರೆ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡಲಿಕ್ಕೆ. ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡಿದಾಗ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಅವಾಗ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿದ್ದಾಗೆ, ನೀವು ದೇವರನ್ನು ಕಂಡಿದ್ದೀರಾ ಮಹಾಶಯರೇ? ಅವ್ರು ಹೇಳ್ತಾರೆ, ಹಾಂ, ದೇವರನ್ನು ನಾನು ಕಂಡಿದ್ದೇನೆ. ದೇವರನ್ನು ಕಂಡಿರೋದು ಅಷ್ಟೇ ಅಲ್ಲ, ಈಗ ನಾನು ನಿನ್ನನ್ನು ಎಷ್ಟು ಕಾಣ್ತಾ, ಇದಕ್ಕಿಂತ ಸ್ಪಷ್ಟವಾಗಿ ನಾನು ದೇವರನ್ನು ಕಂಡಿದ್ದೇನೆ. ಅಂದ್ರೇನು? ನಾವಿರೋಕ್ಕಿಂತ ಸ್ಪಷ್ಟವಾಗಿ ಅವರು ದೇವರನ್ನು ಕಂಡಿದ್ದಾರೆ. ಸೊ ನಾವಿರೋದೇ ಆಗಿದ್ರೆ ಕನಸು ಅಂತ ಆಯ್ತಲ್ಲ. ಅಷ್ಟೇ ಅಲ್ಲ, ನಾನು ನಿನಗೆ ಬೇಕಾದರೆ ದೇವರನ್ನು ತೋರಿಸ್ತೇನೆ, ಮೊದಲ ವ್ಯಕ್ತಿ ಅವರು ಹೇಳಿದವರು. ಅವಾಗ ವಿವೇಕಾನಂದರನ್ನು ಅವರು ತಮ್ಮ ಪಾದದಿಂದ ಮುಟ್ತಾರೆ, ಅವರ ತಲೆಯನ್ನು ಸ್ಪರ್ಶಿಸ್ತಾರೆ. ಅವ್ರ ಮೇಲೆ ಕೂತಿರ್ತಾರೆ, ಅವ್ರು ಕೆಳಗೆ ಕೂತಿರ್ತಾರೆ, ಪಾದದಿಂದ ಸ್ಪರ್ಶಿಸ್ತಾರೆ. ಆವಾಗ ವಿವೇಕಾನಂದರು ಚೀರ್ತಾರೆ, ಏನು ಮಾಡ್ತಾ ಇದ್ದೀರಾ ನೀವು? ನಮಗೆ ತಂದೆ ತಾಯಿ ಇದ್ದಾರೆ. ಚೀರ್ತಾರೆ. ಅವಾಗ ಹೇಳ್ತಾರೆ, ಶಾಂತವಾಗು ಅಂತ ಹೇಳ್ತಾರೆ. ಅವಾಗ ಅವರಿಗೆ ಮಾಡಿಸಿದ್ದು ರಾಮಕೃಷ್ಣ ಪರಮಹಂಸರು ದರ್ಶನ, ಆ ಆಧ್ಯಾತ್ಮಿಕ ಅನುಭೂತಿ. ಆದರೆ ಅದನ್ನು ಹಿಡ್ಕೊಳ್ಳುವಂಥ ಶಕ್ತಿ ಅವತ್ತು ಸ್ವಾಮಿ ವಿವೇಕಾನಂದರು ಇರಲಿಲ್ಲ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇದೊಂದು ದೊಡ್ಡ ಆಧ್ಯಾತ್ಮಿಕ ಅನುಭೂತಿ, ಆದರೆ ನಿನಗೆ ಸಾಧನೆಯಿಂದ ಬಂದದ್ದಲ್ಲ, ಮುಂದೆ ನಿನಗೆ ಇದು ನಿನ್ನ ಅನುಭವಕ್ಕೆ ಬರ್ತದೆ ಅಂತ ಹೇಳಿ ಅದನ್ನು ಅವತ್ತು ಅವರನ್ನು ಸಮಾಧಾನ ಮಾಡಿ ಕಳಿಸ್ಕೊಡ್ತಾರೆ. ಅರ್ಜುನ್ಗಾದದ್ದೇ, ವಿವೇಕಾನಂದರಿಗಾದದ್ದೇ. ಹೀಗಾಗಿ ಭಗವಂತನನ್ನು ಅರಿತುಕೊಳ್ಳಲಿಕ್ಕೆ ನಮಗೆ ಸಾಮರ್ಥ್ಯ ಬರೋಗೋಸ್ಕರವೇ ನಾವು ಸಾಧನೆಯನ್ನು ಮಾಡೋದು. ಭಗವಂತ ಇವತ್ತು ರೆಡಿ ಇದ್ದಾನೆ ನಮಗೆ ದರ್ಶನ ಕೊಡಲಿಕ್ಕೆ, ಆದರೆ ಅವ್ನಿಗೆ ಗೊತ್ತಿದೆ ನಾವು ತಡ್ಕೊಳ್ಳಲ್ಲ ಅದನ್ನು. ದೇವರಿಗೆ ಬಂದು ನಿಂತರೆ ನರಸಿಂಹ ಹೇಗಿರ್ಬೋದು ಲೆಕ್ಕ ಹಾಕಿ, ನಾವು ಓಡ್ತೇವೆ, ಎಲ್ಲರೂ ಓಡ್ತೇವೆ ಇಲ್ಲಿಂದ. ಅದು ಒಂದು ಆ ರೀತಿ ಒಂದು ಉಗ್ರ ರೂಪ ಇರ್ತದೆ, ನಿಲ್ಲಿಕ್ಕಾಗಲ್ಲ. ಅವತ್ತು ಆ ಹಿರಣ್ಯಕಶ್ಯಪನ ಇದನ್ನು ಮಾಡಿದಾಗ ಆ ಮಗು ಬಂದು ಅವನ ತೊಡೆಯಲ್ಲಿ ಕೂತ್ಕೊಳ್ತದೆ. ಯಾಕೆ? ಅವನಿಗೆ ಅದು ಗೊತ್ತಿತ್ತು, ಅವನಿಗೆ ಒಂದು ಸಾಧನೆಯಿಂದ ಬಂದಂಥದ್ದು. ಅದಕ್ಕೆ ತೊಡೆ ಮೇಲೆ ಅಷ್ಟು ಗರ್ಜಿಸ್ತಾ ಇದ್ರೂ ಕೂಡ ಆ ನರಸಿಂಹ ತೊಡೆ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಸೊ ನಮಗೂ ಕೂಡ ಅಂಥ ಒಂದು ಸ್ಥಿತಿ ಬರಬೇಕು. ಭಗವಂತನನ್ನು ಕಂಡಾಗ ಅದನ್ನು ಅನುಭವಿಸುವಂಥ ಶಕ್ತಿ ಬರೋಗೋಸ್ಕರವೇ ಸಾಧನೆ ಮಾಡೋದು. ನಿಮಗೆ ಶಕ್ತಿ ಬರೋ ತನಕ ಭಗವಂತ ನಿಮಗೆ ತೋರುವುದಿಲ್ಲ. ನಮಗೆ ಆ ಸಾಮರ್ಥ್ಯ ಬರಬೇಕು. ಭಗವಂತ ಬಂದಾಗ ಭಗವಂತ ಬಂದ ಅಂತ ನಮ್ಗೆ ಗೊತ್ತಾಗಬೇಕು, ಒಂದು ತಡ್ಕೊಳ್ಳುವಂಥ ಶಕ್ತಿ ಇರಬೇಕು.
ರಾಮಕೃಷ್ಣ ಪರಮಹಂಸರ ಜೊತೆಗೆ ಒಬ್ಬ ಹೃದಯರಾಮ ಅಂತ ಒಬ್ಬರಿರ್ತಾನೆ, ಅವರ ಅಕ್ಕನ ಮಗ ಅವನು ತುಂಬ ಸೇವೆ ಮಾಡಿರ್ತಾನೆ, ಅವ್ರದ್ದು ತುಂಬ ಸೇವೆ ಮಾಡಿರ್ತಾನೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅವನು ಇಲ್ದಿದ್ರೆ ನಾನು ಇರ್ತಾನೆ ಇರಲಿಲ್ಲ. ಯಾಕಂದ್ರೆ ನಾನು ನಿರ್ವಿಕಲ್ಪ ಸಮಾಧಿಯಲ್ಲಿ 6 ತಿಂಗಳು ನಾನು ಸಮಾಧಿಯಲ್ಲಿದ್ದೆ. ನಂಗೆ ಊಟ ಮಾಡೋದು ಇದೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ. ನನಗೆ ಯಾವುದೇ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಅದೆಲ್ಲವೂ ನನ್ನ ಅಳಿಯ ಅವನು ಹೃದಯರಾಮ ಮಾಡಿದ್ದು ಅಂತ ಹೇಳಿ. ರಾಮಕೃಷ್ಣ ಪರಮಹಂಸರು ಬದುಕಿದ್ರೆ ಅವನಿಂದ ಆ ಸಾಧನೆ ಅವನಿಗೊಂದು ಭಾಗ ಹೋಗ್ಬೇಕು. ಅವನು ತುಂಬ ಹಠವಾದಿ. ಇವರು ಆಮೇಲೆ ಸಮಾಧಿ ಆಗ್ತದೆ, ಇವರು ಬೇರೆ ಬೇರೆ ಸಾಧನೆಗಳನ್ನ ಮಾಡ್ತಾರೆ, ಬೇರೆ ಬೇರೆ ದೇವತೆಗಳನ್ನ ಒಲಿಸ್ಕೊಳ್ತಾರೆ. ತುಂಬ ಜನ ಇವ್ರ ಹತ್ರ ಬರ್ತಾ ಇರ್ತಾರೆ. ಆಗಿನ ಮಹಾನ್ ವಿದ್ವಾಂಸರು, ಅವಾಗ ನೀವು ನೆನೆಸ್ಕೊಳ್ಳಿ, ಅವತ್ತು ಬ್ರಿಟಿಷ್ ಸಾಮ್ರಾಜ್ಯ, ಕಲ್ಕತ್ತಾ ಅಂತ ಹೇಳಿದರೆ ಕ್ಯಾಪಿಟಲ್ ಸಿಟಿ ಅದು. ಅವಾಗ ಈ ಇಂಗ್ಲಿಷ್ ವಿದ್ಯಾಭ್ಯಾಸದ ಪ್ರಭಾವದಿಂದಾಗಿ ಎಲ್ಲರೂ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಇಂಗ್ಲೀಷಲ್ಲಿ ಮಾತಾಡಿಕೊಂಡು ಇಂಗ್ಲೀಷ್ ತತ್ವಶಾಸ್ತ್ರವನ್ನು ಓದಿಕೊಂಡು ಭಾರತೀಯತೆ ಅಂದರೆ ಏನಿಲ್ಲ ಅನ್ನುವಂಥ ಸ್ಥಿತಿ ಇರುವಾಗ ರಾಮಕೃಷ್ಣ ಪರಮಹಂಸರು ನಿರಕ್ಷರ ಕುಕ್ಷಿಯಾದಂಥ ಒಬ್ಬ ಪೂಜಾರಿ, ನೆನ್ಪಿಟ್ಕೊಳ್ಳಿ, ಪೂಜಾರಿ ಅವ್ರ ಹತ್ರ 100 ಜನ ಬರ್ತಾ ಇರ್ತಾರೆ. ಅವಾಗ ಇವಂಗೆ ಆಗ್ತದೆ, ಇವ್ರ ಹತ್ರ ಏನೋ ಒಂದು ಸಿದ್ಧಿ ಇದೆ, ನನಗೂ ಕೂಡ ಅನುಭವ ಆಗಬೇಕು. ನೋಡ್ತಾ ಇರ್ತಾನೆ, ಅಲ್ಲಿ ತುಂಬ ಜನ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಏನೋ ಅನುಭವ ಮಾಡಿಸ್ತಾರೆ ಇವರು. ಅವಾಗ ಒಂದು ದಿವಸ ಹೋಗಿ ಕಾಡ್ತಾನೆ ಅವರನ್ನು, ನನಗೂ ಅದೇನೋ ಒಂದು ಅನುಭವ ಇದೆಯಲ್ಲ, ಮಾಡಿಸಿ ನೀವು ಅಂತ. ಅವ್ನು ಹೇಳ್ತಾನೆ, ಬೇಡಪ್ಪ, ನೀನು ವೃದು ನನ್ನೊಟ್ಟಿಗೆ ಇದೆಯಲ್ಲ ಅಷ್ಟೇ ಸಾಕು, ನಿನಗೆ ಮೋಕ್ಷ ಆಗ್ತದೆ, ಏನು ಚಿಂತೆ ಮಾಡಬೇಡ. ಇಲ್ಲ ನನಗದನ್ನು ನೀವು ತೋರಿಸ್ಲೇಬೇಕು. ಕೊನೆಗೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹಠ ಮಾಡಬೇಡ ಅದಕ್ಕೆ ಅಂತ. ಅವ ತುಂಬ ಹಠ ಮಾಡಿದಾಗ, ಆಯಿತು ನಿನಗೆ ಅಂತ ಹೇಳಿ ಅವನಿಗೆ ನಿನಗೆ ಆ ಅನುಭವ ಆಗಲಿ ಅಂತ ಹೇಳಿ ಅದ್ವೈತ ಅನುಭವ ಮುಟ್ತಾರೆ ಅವನ್ನ. ಅವನು ಮುಟ್ಟಿದ ತಕ್ಷಣ ಈ ಜಗತ್ತೆಲ್ಲ ಒಂದಾಗಿಬಿಡ್ತದೆ ಅವನಿಗೆ. ಅವನು ಬೇರೆ ಅಲ್ಲ, ಅಲ್ಲಿರೋ ಗೋಡೆ, ಮಣ್ಣು, ಕಲ್ಲು, ರಾಮಕೃಷ್ಣ ಪರಮಹಂಸರು, ಮರ, ಗಿಡ ಎಲ್ಲ ಒಂದೇ ತೋರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಚೈತನ್ಯ, ಈ ಭಗವಂತ ಅಂದ್ರೆ ಏನು? ಎಲ್ಲದರಲ್ಲೂ ಅದೇ ತಾನೇ ಚೈತನ್ಯ ಇದೆ. ಅವನು ಕೂಗಾಡ್ತಾನೆ, ಅವನು ಮಾವ ಬಾ ಎಲ್ಲರಿಗೂ ಹೇಳಿಬಿಡೋಣ, ನಾವೆಲ್ಲ ಈ ಶರೀರ ಅಲ್ಲ, ನಾವೆಲ್ಲ ಚೈತನ್ಯ ಪರಮಾತ್ಮ, ನಾವು ಎಲ್ಲಿ ಜಗತ್ತಿಗೆ ಸಾರಿಬಿಡೋಣ ಬಾ ಅಂತ ಜಿಗಿದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೀಗಾದರೆ ಒಂದು ಉಪಯೋಗ ಆಗಲ್ಲ, ಇವನು ಹುಚ್ಚಿಡಿದೆ ಅಂತ ಜನ ಹೇಳ್ತಾರೆ ಅಂತ ಹೇಳಿ ಅವನು ಪುನಃ ಮುಟ್ತಾರೆ. ಮುಟ್ಟಿದ ತಕ್ಷಣ ಏನಾಗ್ತದೆ, ಆ ಸಾಕ್ಷಾತ್ಕಾರ ಇಳಿತದೆ. ಇಳಿದ ತಕ್ಷಣ ಅವನಿಗೆ ಇಷ್ಟು ದುಃಖ ಆಗ್ತದೆ ಅವನಿಗೆ. ಯಾಕಂದರೆ ಅವನು ಅಂಥ ಒಂದು ಪರಮ ಆನಂದದ ಸ್ಥಿತಿ ಅದು ಸಾಕ್ಷಾತ್ಕಾರ ಅಂತ ಹೇಳಿದರೆ. ಅದಕ್ಕೆ ಅವನು ಕಾಲಿಗೆ ಬಿದ್ದು ಬೇಡ್ಕೊಳ್ತಾನೆ, ಇಲ್ಲ ನಂಗೆ ಅದು ಬೇಕು ಸ್ಥಿತಿ. ಅವನು ನೀ ಇನ್ನೂ ತಯಾರಾಗಿಲ್ಲ, ಅದಕ್ಕೆ ರೆಡಿ ಆಗಲಿಲ್ಲ, ಆದ್ದರಿಂದ ರೆಡಿಯಾದಾಗ ತಂತಾನೇ ಆಗ್ತದೆ, ಏನು ಚಿಂತೆ ಮಾಡಬೇಡ ಅಂತ ಹೇಳಿ. ಹೀಗಾಗಿ ಭಗವಂತನನ್ನು ಪಡೆದುಕೊಳ್ಳಲಿಕ್ಕೆ ಸಾಧನೆ ಬಹಳ ಮುಖ್ಯ. ಸಾಹಿತ್ಯ, ಧರ್ಮ, ಕೃಷಿ ಎಲ್ಲದರ ಜಾನಪದ ಲೋಕದಲ್ಲಿ 9 ದಶಕಗಳ ಸುದೀರ್ಘ ಸೇವೆಯನ್ನು ಗೈದಂತಹ ಕರಾವಳಿ ತೀರದ ಗಂಡು ಮೆಟ್ಟಿನ ನೆಲ, ತೌಳವ ಕುಲಭೂಷಣ, ಬಂಟ ಸಮಾಜದ ಹಿರಿಯ ತಲೆಮಾರಿನ ಶ್ರೀ ಎ ಲಕ್ಷ್ಮಣನಾಳ್ವರಿಗೆ ನಮ್ಮ ಎಲ್ಲರ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಫೋನ್ ಮಾಡುವಾಗ PM ಶೆಣೈಯವರ ಜನ್ಮ ಶತಮಾನೋತ್ಸವ ಮತ್ತು ಈ ಅನಾಥಾಶ್ರಮದ 40ನೇ ವರ್ಷದ ಹಬ್ಬ ಇವೆರಡನ್ನೂ ಜೊತೆಗೆ ಆಚರಿಸ್ತಾ ಇದ್ದೇವೆ ಅಂತ ನಾನು ಹೇಳಿದೆ. ನಾನು ಬಹಳ ಸಂತೋಷದಿಂದ ಒಪ್ಪಿಕೊಂಡೆ. ಕಾರಣ PM ಶೆಣೈಯವರ ಕುರಿತು ನನಗಿರುವಂಥ ಅತ್ಯಂತ ದೊಡ್ಡ ಅಭಿಮಾನ ಮತ್ತು ಅವರೊಂದಿಗೆ ಇದ್ದಂಥ ನಿಕಟತೆ. ಈ ಆಶ್ರಮ ಬೇರೆ ಇಲ್ಲ, PM ಶೆಣೈಯವರು ಬೇರೆ ಇಲ್ಲ. ಅವರು ಅದಕ್ಕಾಗಿ ಕೊಟ್ಟದ್ದು ಮಾತ್ರ ಅಲ್ಲ, ಪ್ರಾರಂಭದ ಅಧ್ಯಕ್ಷರಿಗಾಗಿ ಕೂಡ ಕೆಲಸ ಮಾಡಿದ್ದು. ಬರೀ ಈ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಮಂಗಳೂರಿನಲ್ಲಿ ಸಾರ್ವಜನಿಕವಾಗಿ ಧಾರ್ಮಿಕ ಉಪನ್ಯಾಸಗಳನ್ನು ಏರ್ಪಡಿಸುವ ನಿಟ್ಟಿನಲ್ಲಿ ಎಷ್ಟು ವರ್ಷಗಳ ಕಾಲ ನನಗೆ ನೆನಪಿಲ್ಲ, ಅದು ನಿರಂತರವಾಗಿ ಸಂತ ಅಕ್ಕಿದಾಸ ಇರುವವರಿಗೆ ಈ ಮಂಗಳೂರಿನಲ್ಲಿ ಪ್ರವಚನವನ್ನು ಮಾಡಿಸ್ತಾ ಇತ್ತು, ಹರಿಕತೆಯನ್ನು ಮಾಡಿಸ್ತಾ ಇದ್ರು.
ಅದು ಮಂಗಳೂರು ಕೇಂದ್ರ ಮೈದಾನದಲ್ಲಿ ಜನ ತುಂಬಿ ತುಳುಕ್ತಿತ್ತು. ವೈಯಕ್ತಿಕವಾಗಿ ಅವರು ತುಂಬ ಸಾತ್ವಿಕ ಮನುಷ್ಯ, ಅತ್ಯಂತ ಸರಳ ಮನುಷ್ಯ. ನಾನು ಅವರು ತಾರಾ ಕ್ಲಿನಿಕ್ಕಿನ ಈ ಕಡೆ ಒಂದು ಸಣ್ಣ ಕೊಠಡಿಯಲ್ಲಿ ಕೂತು ಮಾತಾಡಿದಂಥ ವಿಚಾರಗಳಿಗೆ ಎಷ್ಟು ಅಂತ ನನಗೆ ಅನಿಸುತ್ತಾಗುವುದಿಲ್ಲ. ಅವರ ಮನಸ್ಸು ಯಾವಾಗಲೂ ಅವರು ಬರೀ ಈ ಆಶ್ರಮ ಧರ್ಮ ಮಾತ್ರ ಅಲ್ಲ, ಅವರ ಕುಲಧರ್ಮವಾದ ಕಾಶಿಪೀಠದ ಎಲ್ಲ ಉಸ್ತುವಾರಿಗಳನ್ನು ನೋಡಿಕೊಳ್ತಾ ಇದ್ದರು. ಕಾಶಿಪೀಠಕ್ಕಾಗಿ ಅವರು ಸರ್ವ ಸಮರ್ಪಣೆ ಮಾಡಿದ್ದು. ಕೊನೆಗೆ ಅವರ ದೇಹವು ಕಾಶಿಪೀಠಕ್ಕೆ ಸಮರ್ಪಿತವಾಯಿತು ಅಂತ ಅನ್ನುವುದನ್ನು ನಾವು ಬಹಳ ಸಂತೋಷದಿಂದ ನೆನೆಸಿಕೊಳ್ಬೇಕು. ಅದು ದುರಂತ ಅಂತ ನನಗೆ ಅನಿಸೋದಿಲ್ಲ. ಒಬ್ಬನ ಸಮರ್ಪಣಾ ಭಾವದ ಕೆಲಸ. ಮೂರ್ತಿಯಿಂದ ಸ್ವಾಮಿಗಳನ್ನು ನೋಡಿ ಬರುವಾಗ ನಡೆದ ಆಕ್ಸಿಡೆಂಟ್ನಲ್ಲಿ ಅವರ ಮೃತ್ಯುವಾಯಿತು. ಆದರೆ ಅದಕ್ಕಿಂತ ಮೊದಲು ಕೂಡ ವಿಶ್ವ ಹಿಂದೂ ಪರಿಷತ್ತಾಗಲಿ ಅಥವಾ ಯಾವುದೇ ಧಾರ್ಮಿಕ ವಿಚಾರವಾಗಲಿ ಅವರಿಗೆ ಅತ್ಯಂತ ಪ್ರಿಯವಾಯಿತು. ಅವರ ಕೊನೆಯ ಕನಸು ಈ ಆಶ್ರಮವಾಗಿತ್ತು, ಅನಾಥಾಶ್ರಮವಾಗಿತ್ತು. ಈಗ ಕೋಟಿಗಟ್ಟಲೆ ಬೆಳೆಯುವಂಥ ಇಷ್ಟು ದೊಡ್ಡ ಸ್ಥಳವನ್ನು ಅವರು ಕೊಟ್ಟು ಇದು ಕಟ್ಟಡ ಆಗುವವರೆಗೆ ತುಂಬ ಅವರು ಪ್ರಯತ್ನ ಪಟ್ಟರು. ಮುಂದೆ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷತೆ ಅವರಿಗೆ ಬೇಕಾಗಿಲ್ಲ, ಅದು ಅನಿವಾರ್ಯವಾಗಿ ಅವರಿಗೆ ಆಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಇತ್ತು. ಅಂತಕೃಷ್ಣ ಮತ್ತು ಇದರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಶ್ರೀಧರ್ ಬಿಟ್ಟು ಆ ನಂತರ ಆ ದೇಶದಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಇಂಥ ಒಂದು ಸಂಸ್ಥೆಯನ್ನು ಕಟ್ಟುವುದು ಸುಲಭ, ಮುಂದೆ ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟ. ಕಟ್ಟುವಾಗ ಬಹಳ ಜನ ಪ್ರಾರಂಭದಲ್ಲಿ ಬಹಳ ಜನ ಭರವಸೆಗಳನ್ನು ಸಹಾಯವನ್ನು ಮಾಡ್ತಾರೆ, ಭರವಸೆಗಳು ಕೊಡ್ತಾರೆ, ಸಹಾಯವನ್ನು ಮಾಡಿದಂಥ ಜನರ ಪಟ್ಟಿಯಲ್ಲಿ ಇದೆ. ಆದರೆ ಮುಂದೆ ಈಗ 4 ಲಕ್ಷ ರೂಪಾಯಿಗಳು ಬೇಕಾಗುವಂಥ ಕೆಲಸವನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಒಂದು ದೊಡ್ಡ ಸಾಹಸದ ಖಾತೆ. ಜನ ಹಿಂದಿನ ದಿವಸಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ವ್ಯಕ್ತಿಗತ ಲಾಭಕ್ಕೆ ಪ್ರಾಧಾನ್ಯತೆ ಬಂದು ಹಣಕ್ಕೆ ಮಾತ್ರ ಸ್ಥಾನಮಾನ ಇದ್ದು ಹಾಗಾದರೂ ಮಾಡಿ ಅಧಿಕಾರಕ್ಕೆ ಹೋದರೆ ಅವನಿಗೆ ದೊಡ್ಡ ಜನ ಇಲ್ಲದ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಮಾನವೀಯ ಸಂಬಂಧಗಳು PM ಶೆಣಿಯವರು ನನಗೂ ಅದು ಧಾರ್ಮಿಕ ಕ್ಷೇತ್ರದ ಮೂಲಕ ಸಂಬಂಧ. ಆದರೆ ಅವರು ನನ್ನನ್ನು ಎಷ್ಟು ಅಂತ ಹೇಳಿ ನಾನು ಅವರಿಗಿಂತ 6 ವರ್ಷ ಚಿಕ್ಕವ. ನನಗೀಗ 94 ವರ್ಷ ವಯಸ್ಸು. ಅವರು ನನ್ನನ್ನು ತಮ್ಮನಂತೆ ಕಂಡುಕೊಂಡೆ. ಅಷ್ಟು ಆತ್ಮೀಯತೆಯಿಂದ ಬೆಳೆಸಿದ್ದು. ಅವರ ಮನೆಗೆ ಬಹಳ ಊಟ ಮಾಡಿದ್ದೇನೆ. ಅವರ ಜೊತೆ ಕೂಡಾಡಿದ್ದೇನೆ. ಅವರು ನನ್ನನ್ನು ಸದಾ ಅವರ ಕ್ಲಿನಿಕ್ನಲ್ಲಿ ಕೂತು ಮಾತಾಡ್ತಾ ಇದ್ದೇವೆ. ನಮ್ಮ ಮನೆಗೆ ಬಂದಿದ್ದಾರೆ. ನನ್ನನ್ನು ಅವರ ಒಂದು ಕುಟುಂಬದ ಮನುಷ್ಯನಾಗಿ ನೋಡಿಕೊಟ್ಟೆ. ಅದು ಎಲ್ಲ ಜನರಿಗೆ ಸಾಧ್ಯವಾಗುವುದಿಲ್ಲ. ನನ್ನಿಂದ ಏನೂ ಆಗಲಿಲ್ಲ. ಅವರಿದ್ದನ್ನು ಹಣವಂತರಾಗಿದ್ದರು. ಹಾಗೆ ಅದನ್ನು ಹಾಕೊಂಡ ಚೀಲ ಮೇಲೆ ನಾನು ಹಿಡಿದು ಬೇಕಾಗುತ್ತೆ. ಕೈಯಲ್ಲಿ ಚೀಲವನ್ನು ಹಿಡ್ಕೊಂಡು ಬರುತ್ತಿದ್ದು. ಜನಸೇವೆ ಅವರಿಗೆ ಬಹಳ ಮುಖ್ಯವಾಗಿತ್ತು. ಜನಾರ್ದನ ಸೇವೆಯ ಜೊತೆ ಜನಸೇವೆಯನ್ನು ಅವರು ತಮ್ಮ ಬದುಕಿನ ಕಾಯಕವನ್ನಾಗಿ ಕಂಡುಕೊಂಡದ್ದಲ್ಲೇ ಇಂಥ ಒಂದು ಸಂಸ್ಥೆಯನ್ನು ಹುಟ್ಟಿ ಬೆಳೆಯಲಿಕ್ಕೆ ಸಾಧ್ಯವಾಯಿತು. ಇಲ್ಲಿದ್ದರೆ ಇಂಥ ಒಂದು ಅದ್ಭುತ ಸ್ಥಳದಲ್ಲಿ ಈ ಸಂಸ್ಥೆ ಖಂಡಿತವಾಗಿ ಬೆಳೆಯುತ್ತಿರಲಿಲ್ಲ. ಅದು ಅವರ ಸಾಧನೆಯ ಫಲ, ಅವರ ತಪಸ್ಸಿನ ಫಲ, ಅವರ ಇಚ್ಛೆಯ ಫಲ, ಅವರ ಮನೋವಂಶಿತದ ಫಲ ಅಂತ ನಾನು ನಂಬಿಕೊಂಡಿದ್ದೇನೆ. ಇನ್ನು ನನಗೆ ಸನ್ಮಾನ ಮಾಡಲಿಕ್ಕೆ ನಾನು ಬಂದದ್ದಂತ ಹೇಳಿದ್ರೆ PM ಶೆಣಿಯವರು ನೆನೆಸಿಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ಹೇಳಿ. ನನ್ನ ಬದುಕಿನಲ್ಲಿ ಬಹಳ ಜನರನ್ನು ನಾನು ಕಂಡಿದ್ದೇನೆ, ಬಹಳ ಒಳ್ಳೆಯವರನ್ನು ಕಂಡಿದ್ದೇನೆ. ಶ್ರೀಧರಪಟ್ಟಂಥ ಸಾತ್ವಿಕರನ್ನು ಕಂಡಿದ್ದೇನೆ, ಪುರಾಣಿಕರಂಥ ಜನಮಾನಸದಲ್ಲಿ ನಿಲ್ಲುವಂಥ ಕೆಲಸ ಮಾಡೋದು ಕಂಡಿದ್ದೇನೆ, ಸ್ವಾಮಿಗಳನ್ನು ಕಂಡಿದ್ದೇನೆ, ಎಲ್ಲ ಕಡೆ ಸಿಗ್ತಾ ಇದ್ದೇನೆ. ಹಾಗೆ ಈ ದಿವಸಗಳಲ್ಲಿ ಮಾತ್ರ ಒಬ್ಬರನ್ನೊಬ್ಬರು ನಂಬುವ ತುಂಬುವ ಹಬ್ಬವು ಕಬ್ಬದ ಕಾದಂಬರಿಯಲ್ಲಿ ಮೂಡುವ ಮುಳುಗುವ ಮಳೆಬೆಲ್ಲ ಆಗಿದೆ. ಕಾಣದಿರದು ಎದೆಗೂ ನಡುವಿದ ಹಿರಿಗಳು ಮುಟ್ಟಲಾರಿವೆನು, ಸ್ನೇಹದ ಸೇತುವೆ ಕಟ್ಟಲಾರಿವೆನು. ಪರಸ್ಪರ ಪ್ರೀತಿಸುವುದನ್ನು ಎಷ್ಟು ಹಂತಕ್ಕೆ ಮುಟ್ಟಿದೆ ಅಂತ ಹೇಳಿದರೆ ತಂದೆ ಮಕ್ಕಳ ಸಂಬಂಧ ಕೂಡ ವ್ಯಾಪಾರಿ ತಗೊಳ್ಳುವಂಥ ಒಂದು ಸ್ಥಿತಿಗೆ ನಾವು ಬಂದಿದ್ದೇವೆ. ಮಾನವೀಯ ಸಂಬಂಧಗಳು ಹರಿಸಿ ಹೋಗುವಂಥ ಸ್ಥಿತಿಗೆ ಬಂದಿದ್ದೇವೆ. ನಮ್ಮ ಧರ್ಮವನ್ನೇ ಮರೆತು ಬಿಡುವಂಥ ಬಂದಿದ್ದೇವೆ. ವಸುದೈವ ಕುಟುಂಬ ಅಂತ ಕಂಡುಕೊಂಡಂಥ ಈ ದೇಶದಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳ ಕುರಿತು ಕೂಡ ವ್ಯಾಪಾರೀಕರಣ ಹೋಗ್ತಾ ಇದ್ದೇವೆ. ಒಂದು ಮಾತು ಈ ಚಿಕ್ಕ ಮಕ್ಕಳನ್ನು ನೋಡುವಾಗ ನನಗೆ ನೆನಪು ಬಂತು.
ನನ್ನ ದೂರ ಸಂಬಂಧಿಕರಿಗೆ ಬೊಂಬೈಯಲ್ಲಿ 2 ಹೋಟೆಲ್ ಇತ್ತು. ಅವನಿಗೆ ಒಬ್ಬನೇ ಮಗ ಹುಟ್ಟಿದ. ಅವನನ್ನು ಸುತ್ತೂರು ಸ್ವಾಮಿಗಳ ಊಟಿಯಲ್ಲಿ ಒಂದು ರೆಸಿಡೆನ್ಷಿಯಲ್ ಶಾಲೆ ಇದೆ, ಅದರಲ್ಲಿ ಪ್ರಾರಂಭದಲ್ಲಿ ಹಾಕಿದ್ರು. ಅವು ಕಲಿತ ಬೇಯ್ತಾ ಅತ್ಯಂತ ಪ್ರತಿಭಾಶಾಲಿಯಾಗಿದ್ದ. ಸಾಫ್ಟ್ವೇರ್ ಇಂಜಿನಿಯರ್ ಆದ, ಅಮೆರಿಕಕ್ಕೆ ಹೋದ, ಅಲ್ಲಿ ಮದುವೆ ಆಯಿತು. ಅವರು 2 ಹೋಟೆಲ್ ನಡೆಸಲಿಕ್ಕೆ ಒಬ್ಬನೇ ಮಗ ಇದ್ದರಿಂದ ಆಗುವುದಿಲ್ಲ ಅಂತೇಳಿ ಅದನ್ನು ಮಾರಿ ಒಂದು ಕಾಪುವಿನ ಹತ್ರ ಮನೆ ಮಾಡಿದ್ರು. ಒಂದು 4 ವರ್ಷದ ಹಿಂದೆ ಅವನ ತಾಯಿ ಸತ್ತೋದು. ಊರಿಗೆ ಬಂದಿದ್ದ, ನನಗೆ ಸಿಕ್ಕಿದ. ತಂದೆ ಒಬ್ಬರು ವೃದ್ಧರಾಗಿದ್ದೆವು. ನಾನು ಕೇಳಿ, ತಂದೆ ನೀನು ಮಾಡ್ತೀಯ? ಅವ ಹೇಳಿದ, ಐ ಆಮ್ ವೆರಿ ಹ್ಯಾಪಿ. ಯಾಕೆ? ಬೆಸ್ಟ್ ಓಲ್ಡ್ ಏಜ್ ಸಿಕ್ಕಿದೆ ಅಂತ. ನನಗೆ ಶಾಕ್ ಉಂಟಾಗ, ಯಾವ ತಂದೆಯವನ ಬದುಕಿನ ಶ್ರೀಮಂತಿಕೆಗಾಗಿ, ಯಾವ ತಂದೆಯವನ ಬದುಕಿನ ಬೆಳವಣಿಗೆಗಾಗಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಅವನು ಬೆಳೆಸಿದ್ದ ಅಂಥ ತಂದೆಯನ್ನು ಒಂದು ಓಲ್ಡ್ ಏಜ್ ಹೋಮ್ನಲ್ಲಿ ಇಟ್ಟುವುದಕ್ಕೆ ಅವನಿಗೆ ವೆರಿ ಹ್ಯಾಪಿ ಆಗುವುದು ಇದಕ್ಕಿಂತ ದೊಡ್ಡ ದುರಂತ ಬೇರೆ ಯಾವುದಿದೆ. ನಾನು ಅವನನ್ನೇ ದೂರುವುದಿಲ್ಲ, ಆ ತಂದೆಯನ್ನು ಸ್ವಲ್ಪ ನಾನು ನೋಡಬೇಕಾಗ್ತದೆ. ಅವನು ಎಳೆಯಲ್ಲಿ ನಮ್ಮ ಜೊತೆ ಆಡಾಡಿಕೊಂಡು ಇರಬೇಕಾದಂತೆ. ಚಿಕ್ಕ ಮಕ್ಕಳನ್ನು ನಾವು ನಮ್ಮ ಅವರಿಗೆ ಬರೀ ನಾವು ಈಗ ಏನಾಗಿದೆ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಮಕ್ಕಳು ತಿಳಿದ್ರೆ ತಂದೆ ತಾಯಿಗೆ ಸಂತೋಷ. ಅವನು ಫೋನಲ್ಲಿ ಯಾರತ್ರ ಮಾತಾಡ್ತಾ ಇದ್ದಾನೆ, ವಾಟ್ಸಪ್ಪಿನಲ್ಲಿ ಏನು ಮಾಡ್ತಾ ಇದ್ದಾನೆ, ಯಾವುದು ಇಲ್ಲ. ಅಧ್ಯಾಪಕರಿಗೆ ತನ್ನ ಸಬ್ಜೆಕ್ಟಿನಲ್ಲಿ ಫುಲ್ ಮಾತಾಡಿದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಇಲ್ಲ. ಮ್ಯಾನೇಜ್ಮೆಂಟಿಗೆ ಮ್ಯಾಕ್ಸಿಮಮ್ ರ್ಯಾಂಕ್ ಬಂದರೆ ಅದು ದೊಡ್ಡ ಸಂಗತಿ. ಆದರೆ ಆ ವ್ಯಕ್ತಿಯನ್ನು ನಾವು ಶಾಲೆಗೆ ಕಳಿಸುವುದಂತ ಹೇಳಿದ್ದೆ, ಅಂತ ಅಧ್ಯಾಪಕರಿದ್ದು ಆ ಶಾಲೆಗೆ ಕಳಿಸುವುದಂತ ಹೇಳಿದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದ ನಿಮಗೆ ಯಾಕೆ ಗುಲಾಮನಾಗಬೇಕಂತ ಹೇಳಿದರೆ, ಗುರುವಿನಿಂದ ಬರೀ ಆ ಪಠ್ಯ ಪುಸ್ತಕದ ವಿಷಯ ಮಾತ್ರ ಅಲ್ಲ, ಮನುಷ್ಯ ಜೀವನದ ಚಿಂತನೆಗಳು ಕೂಡ ಅದನ್ನು ಕಲಿಸಿಕೊಡ್ತಿದ್ದರು. ಮನೆಯಲ್ಲಿ ತಾಯಿಯ ಮೂಲಕ, ಅಧ್ಯಾಪಕರ ಮೂಲಕ ಬರಬೇಕಾದಂಥ ಚಿಂತನೆಗಳಿಗಿಲ್ಲ. ಸ್ವಾಮೀಜಿ, ಈಗ ನಾವು ಪಠ್ಯ ಪುಸ್ತಕದಲ್ಲಿ ರಾಮನನ್ನಾಗಲಿ, ಕೃಷ್ಣನನ್ನಾಗಲಿ, ಯೇಸುವನ್ನಾಗಲಿ ತಾಯಿಗಳನ್ನು ನೋಡಲಿಕ್ಕೆ ಆಗುವುದಿಲ್ಲ. ಅದು ಹಾಕಿದ್ದರೆ ಅದು ಕಮ್ಯುನಲ್ ಆಗ್ತದೆ, ಅದು ಹಾಕಿದ್ದರೆ ನಾವು ಕಮ್ಯುನಲ್ ಆಗ್ತದೆ. ಹಾಗೆ ಇಂಥ ಹೊತ್ತಿನಲ್ಲಿ ಶೆಣೆಯವರ ಮಗ ಈ ದಿವಸ PM ಶೆಣೆಯವರ ಹೆಸರಲ್ಲಿ ಭಾಗವತ ಸಪ್ತಾಹ ಆಗಬೇಕಂತ ಬಯಸ್ತಿರಲ್ಲ. ನಿಮಗೆ ನಮಸ್ಕಾರ. ಇಂದಿನ ದಿನದ ಭಾಗವತ ಸಪ್ತಾಹದ ಪ್ರವಚನಕಾರರು ವಿದ್ವಾಂತ KR ಶಶಾಂಕ ಭಟ್ ಇವರಿಗೆ ಕೂಡ ಧನ್ಯವಾದಗಳು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಓಷ್ಠಾಪಿದಾನನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾಚಾರು ಮಾಂ ಇಹ ಬಾಧಯೇತ್. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೋ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಭವತಿ ಯತನುಭಾವಾತಿಡಮೂಕೋಪಿ ವಾಗ್ಮೀ ಜಡಮತಿರ್ವಿಜಂತುರ್ಜಾಯತೆ ಪ್ರಾಜ್ಞಮೌಳಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. सर्वमङ्गलदातारौ पार्वती परमेश्वरौ गणेशस्कन्दसंयुक्तौ वन्दे वाञ्छितसिद्धये. नमो वस्तात्विकाः देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि. पृथ्वीमण्डलमध्यस्थाः पूर्णबोधमदानुगाः वैष्णवाः विष्णुहृदयाः तां नमस्ये गुरून् मम. आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति
ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಃ ಅರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಾವುದೇ ಒಂದು ಗ್ರಂಥವನ್ನು ಪ್ರಾರಂಭ ಮಾಡುವಾಗ ಗ್ರಂಥಕಾರರು ಮಂಗಳ ಪದ್ಯ ಅಂತ ಒಂದು ಬರೀತಾರೆ. ಸಾಮಾನ್ಯವಾಗಿ ಎಲ್ಲ ಗ್ರಂಥಗಳ ಆದಿಯಲ್ಲೂ ಒಂದು ಮಂಗಳ ಪದ್ಯ, ಮಂಗಳಾಚರಣೆ, ನಾಂದಿ ಎಂಬುವಂತಹದ್ದಿರುವಂಥದ್ದು. ಸಾಮಾನ್ಯವಾಗಿ ಎಲ್ಲ ಪುರಾಣಗಳಲ್ಲೂ ಕೂಡ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರಯೇತ್ ಎಂಬಂತಹ ಮಂಗಳ ಪದ್ಯ ಇದ್ದರೆ, ಭಾಗವತದಲ್ಲಿ ವಿಶಿಷ್ಟವಾದಂತಹ ಒಂದು ಮಂಗಳ ಪದ್ಯ ಜನ್ಮಾದ್ಯಸ್ಯ ಯತಃ. ಭಾಗವತದ ಪ್ರಾದುರ್ಭಾವ ಯಾತಕ್ಕಾಯಿತು, ಭಾಗವತಕ್ಕೆ ಅಂತಹ ಮಹತ್ತರ ಸ್ಥಾನ ಯಾಕೆ ಸಿಕ್ಕಿತು ಎಂಬಂತಹ ವಿಚಾರ ಅತ್ಯಂತ ರಮಣೀಯವಾದದ್ದು, ವಿಮರ್ಶನೀಯವಾದದ್ದು. ನಮ್ಮ ಸನಾತನವಾದಂತಹ ಹಿಂದೂ ಪರಂಪರೆ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಅಂತ ನಾವು ಏನನ್ನು ಕರೀತೇವೋ, ಈ ಇಡೀ ಸನಾತನ ಪರಂಪರೆ ನಿಂತದ್ದು ವೇದಗಳೆಂಬಂತಹ 4 ಕಂಬಗಳ ಮೇಲೆ, 4 ಪಿಲ್ಲರ್ಗಳು, ಅದುವೇ ವೇದಗಳು. ಈ ಅನಂತವಾದಂತಹ ವೇದಗಳು ಅನಂತವಾದದ್ದು, ಯಾವುದಕ್ಕೆ ಅಂತ್ಯವೂ ಇಲ್ಲವೋ ಆದಿಯೂ ಇಲ್ಲವೋ ಅದು ಅನಂತವಾದದ್ದು. ಯಾವತೀ ಬ್ರಹ್ಮ ತಾವತೀ ವಾಕ್ ಅಂತ ವೇದವೇ ಹೇಳುತ್ತದೆ. ಯಾವತ್ತಿನಿಂದ ಭಗವಂತ ಇದ್ದಾನೋ ಆವತ್ತಿನಿಂದ ವೇದಗಳಿದ್ದಾವೆ ಅಂತ. ಬ್ರಹ್ಮ ಯಾವತ್ತಿನಿಂದ ಇದ್ದಾನೆ ಗೊತ್ತಿಲ್ಲ, ಬ್ರಹ್ಮನಿಗೂ ಅಷ್ಟೇ. ಬ್ರಹ್ಮ ಅಂದರೆ ಭಗವಂತ, 4 ಮುಖದ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಅಲ್ಲ. ಭಗವಂತ, ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಅದೇ ರೀತಿ ಈ ವೇದಗಳಿಗೂ ಕೂಡ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ, ಅನಂತವಾದಂತಹ ವೇದರಾಶಿಗಳು. ಈ ವೇದರಾಶಿಗಳು ಅನಂತವಾದಂತಹ ಭಗವಂತನನ್ನು, ಧರ್ಮದ ಮರ್ಮವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾವೆ. ಈ ವೇದವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗಿಲ್ಲದಾಗಿ ಹೋಯಿತು. ಯಾಕೆ ಅಂತ ಹೇಳಿದರೆ, ಬಹಳ ಜಟಿಲವಾದಂತಹ ಮಂತ್ರಗಳು. ಮತ್ತೊಂದು ಪ್ರಭು ಸಂಹಿತೆ ಅಂತ ಕರೀತಾರೆ ವೇದವನ್ನು. ಪ್ರಭು ಸಂಹಿತೆ ಅಂತ ಹೇಳಿದರೆ ನೀನು ಹೀಗೆ ಮಾಡು, ಯು ಮಸ್ಟ್ ಡೂ. ಯಾಕೆ ಯಾಕೆ ಅಂತ ಕೇಳಬೇಡ, ಮಾಡು ಅಷ್ಟೇ. ಸಂಶಯ ಬಂತು, ವಿರೋಧ ಬಂತು, ಯಾಕೆ ಮಾಡಬೇಕು ನಾನು, ಯಾಕೆ ಹೀಗೆ ಹೇಳಿತು ವೇದ, ಏನನ್ನು ತಿಳಿಸ್ತಾ ಉಂಟು ವೇದ, ಈ ರೀತಿಯ ಸಂಶಯಗಳು ಹುಟ್ಟಿಕೊಂಡಾಗ ವೇದಗಳ ಅರ್ಥವನ್ನು ನಮಗೆ ತಿಳಿಸುವುದಕ್ಕೋಸ್ಕರ ಭಗವಾನ್ ವೇದವ್ಯಾಸರು ಪುರಾಣಗಳ ರಚನೆಯನ್ನು ಮಾಡಿದರು. ವೇದಗಳ ಅರ್ಥವನ್ನು ತಿಳಿಸುವುದಕ್ಕೋಸ್ಕರವೇ 17 ಪುರಾಣಗಳನ್ನು ರಚನೆ ಮಾಡಿದರು. ನಾವು ಭಗವಾನ್ ವೇದವ್ಯಾಸರು ಅಂತ ಹೇಳ್ತೇವೆ, ಭಗವಾನ್ ಎಂಬ ಶಬ್ದವನ್ನು ಸೇರಿಸ್ತೇವೆ. ಇತ್ತೀಚೆಗೆ ಭಗವಾನ್ ಶಬ್ದಕ್ಕೆ ಬೆಲೆ ಇಲ್ಲ ಅಂತಾಗಿದೆ. ನಿಜವಾಗಿ ಭಗವಾನ್ ಹೇಳಿದರೆ ಐಶ್ವರ್ಯ, ಭಗ ಅಂತ ಹೇಳಿದರೆ ಐಶ್ವರ್ಯ, ವಾನ್ ಹೇಳಿದರೆ ಉಳ್ಳವ, ಐಶ್ವರ್ಯ ಉಳ್ಳವ ಭಗವಾನ್ ಅಂತ. ಆ ಭಗವಾನ್ ಅಂತ ವೇದವ್ಯಾಸರನ್ನು ಯಾಕೆ ಕರೀತೇವೆ ಅಂತ ಹೇಳಿದರೆ, ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಉಂಟು. ವೇದವ್ಯಾಸರು ಅಂತ ಹೇಳಿದರೆ ಯಾವುದೋ ಒಬ್ಬ ಸಾಮಾನ್ಯ ಮಹರ್ಷಿಗಳು, ಮಹರ್ಷಿ ವೇದವ್ಯಾಸರು ಅಂತ ಹೇಳ್ತೇವೆ. ವೇದವ್ಯಾಸರು ಸಾಮಾನ್ಯ ಮಹರ್ಷಿಗಳಲ್ಲ. ಅದು ಮುಂದೆ ಆ ವಿಚಾರ ಬರ್ತದೆ. ಆರಂಭದಲ್ಲಿ ಸಂಕ್ಷೇಪವಾಗಿ ಹೇಳುತ್ತೇನೆ. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವಾಗ ನಾವು ಹೇಳುತ್ತೇವೆ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ. ಸಾಕ್ಷಾತ್ ವಿಷ್ಣುವೇ
ಪರಾಶರರಲ್ಲಿಯೂ ಸತ್ಯವತಿಯರ ಮಗನಾಗಿ ಅವತರಿಸಿದವರು ಭಗವಾನ್ ವೇದವ್ಯಾಸರು. ಉತ್ತರ ಭಾರತದಲ್ಲಿ ಕೋನ್ಯ ಪುಂಡರೀಕಾಕ್ಷಾದ ಮಹಾಭಾರತ ಕೃದ್ಭವೇತ್ ಹೇಳಿ ಅವರನ್ನು ವರ್ಣನೆ ಮಾಡುತ್ತಾರೆ. 1,00,000 ಶ್ಲೋಕಾತ್ಮಕವಾದಂತಹ ಮಹಾಭಾರತ ಗ್ರಂಥವನ್ನು, ಪಂಚಮೋ ವೇದಾನಾಂ ವೇದಹಾಂತ ಮಹಾಭಾರತವನ್ನು ಕೊಂಡಾಡ್ತಾರೆ, 5ನೇ ವೇದ ಎಂಬುದಾಗಿ. ಅಂತಹ ವೇದವನ್ನು ರಚನೆ ಮಾಡಲಿಕ್ಕೆ ಭಗವಂತನಾದಂತಹ ಪುಂಡರೀಕಾಕ್ಷನಿಂದ ಹೊರತಾಗಿ ಮತ್ತಾರಿಗೆ ಸಾಮರ್ಥ್ಯ ಉಂಟು ಅಂದರೆ ಮಹಾಭಾರತವನ್ನು ರಚಿಸಿದ ವೇದವ್ಯಾಸರು ಸಾಕ್ಷಾತ್ ಭಗವಂತನಾದಂತಹ ಶ್ರೀಮನ್ನಾರಾಯಣ ಎಂಬುದು ಇದರ ತಾತ್ಪರ್ಯ. ಅಂತಹ ಭಗವಾನ್ ವೇದವ್ಯಾಸರು 17 ಪುರಾಣಗಳನ್ನು ರಚನೆ ಮಾಡ್ತಾರೆ. ಮಹಾಭಾರತವನ್ನು ಕೇವಲ ವೇದದ ಅರ್ಥ ನಮಗೆ ತಿಳಿಸುವುದಕ್ಕೋಸ್ಕರ ಮಹಾಭಾರತವನ್ನು ರಚನೆ ಮಾಡ್ತಾರೆ. ಆದರೂ ನಮಗೆ ಅರ್ಥ ಆಗಲಿಲ್ಲ, ಮತ್ತೆ ಗೊಂದಲಗಳು ಉಂಟಾಯಿತು. ಆಗ ದೇವತೆಗಳ ಬೇಡಿಕೆಗೆ ಅನುಗುಣವಾಗಿ ಅದೇ ಭಗವಾನ ವೇದವ್ಯಾಸರು ಸೂತ್ರಗಳನ್ನು ರಚನೆ ಮಾಡುತ್ತಾರೆ. ನಾವು ಶಾಲೆಯಲ್ಲಿ ಗಮನಿಸ್ತೇವೆ, ಬೀಜಗಣಿತ ಬಹಳ ಕ್ಲಿಷ್ಟಕರವಾದದ್ದು. ಅದನ್ನು ಸುಲಭ ಮಾಡಲಿಕ್ಕೆ ಏನು ಮಾಡ್ತಾರೆ? ಸೂತ್ರ ಅಂತ ಎಕ್ಸಾಂಪಲ್ ಸೂತ್ರ ಅಂತ ಕೊಡ್ತಾರೆ. ಸೂತ್ರವನ್ನು ಅರ್ಥ ಮಾಡಿಕೊಂಡ್ರೆ ಲೆಕ್ಕವನ್ನು ಬಿಡಿಸಲಿಕ್ಕೆ ಸುಲಭ ಆಗ್ತದೆ ಅಂತ ಅದರ ಅರ್ಥ. ಅದೇ ರೀತಿ ವೇದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಸೂತ್ರಗಳನ್ನು ರಚನೆ ಮಾಡಿದ್ರು. ಆ ಸೂತ್ರಗಳಿಗೆ ಬ್ರಹ್ಮಸೂತ್ರಗಳು ಅಂತ ಹೆಸರು. 543 ಸೂತ್ರಗಳು ಇದ್ದಾವೆ. ಈ ಸೂತ್ರಗಳನ್ನು ರಚನೆ ಮಾಡಿದ್ರು. ಆಮೇಲೆ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಏನೋ ಒಂದು ಕೊರತೆ ಖಂಡಿತಂತೆ. ಇಲ್ಲಿ ವಿಮರ್ಶಣೀಯ ವಿಚಾರ ಉಂಟು. ಕೊರತೆ ಅಂತ ಹೇಳಿದ್ರೆ ವೇದವ್ಯಾಸರನ್ನು ಸಾಕ್ಷಾತ್ ಭಗವಾನ್ ಅಂತ ಹೇಳಿದ್ರಿ, ಭಗವಂತನಲ್ಲಿ ಕೊರತೆ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ. ಇದು ಭಗವಂತನಿಗೆ ಬಂದ ಕೊರತೆಯಲ್ಲ, ನಮಗೆ ಬರುವಂತಹ ಕೊರತೆಯನ್ನು ವೇದವ್ಯಾಸರು ಯೋಚಿಸಿದರು. ಏನು ಕೊರತೆ ಬಂದೀತು ಅಂತ ಯೋಚಿಸಿದರು. ಅಂದರೆ ಅವರಿಗೆ ಆ ಒಂದು ಯೋಚನೆ ಹುಟ್ಟಿಕೊಂಡಿತು. ಆಗ ನಾರದರು ಬಂದು ಹೇಳ್ತಾರಂತೆ, ಇಷ್ಟೆಲ್ಲ ಬರೆದ್ರೂ ಕೂಡ ಎಲ್ಲ ಗ್ರಂಥಗಳಲ್ಲೂ ಪುರಾಣಗಳಲ್ಲೂ ಮಹಾಭಾರತದಲ್ಲಿಯೂ ಕೂಡ ಧರ್ಮದ ಮರ್ಮಗಳನ್ನು ವಿಶೇಷವಾಗಿ ವರ್ಣನೆ ಮಾಡಿದ್ದೀರಿ. ಅಲ್ಲಲ್ಲಿ ರಾಜರುಗಳು, ಮಹಾರಾಜರುಗಳು, ಚಕ್ರವರ್ತಿಗಳು, ಸಾವಂತರುಗಳು, ಭಗವದ್ಭಕ್ತರು ಅವರ ಕಥೆಗಳನ್ನು ವರ್ಣನೆ ಮಾಡಿದ್ದೀರಿ. ಜನರಿಗೆ ನೀತಿ ಕಥೆಗಳನ್ನು ಹೇಳಿದ್ದೀರಿ. ಕೇವಲ ಭಗವಂತನ ಕಥೆಯನ್ನು ಮಾತ್ರ ಹೇಳುವಂತಹ ಒಂದು ಗ್ರಂಥ ನಿಮ್ಮಿಂದ ನಿರ್ಮಾಣ ಆಗಬೇಕಾಗಿದೆ. ಅದರಿಂದ ಸಜ್ಜನರ ಬೇಡಿಕೆ, ಸಜ್ಜನರ ಕೋರಿಕೆ ಈಡೇರಬೇಕಾಗಿದೆ. ಅಂತಹ ಒಂದು ಗ್ರಂಥವನ್ನು ರಚನೆ ಮಾಡಿ ಅಂತ ನಾರದರು ಹೇಳಿದ್ರಂತೆ. ಆಗ ವೇದವ್ಯಾಸರು ಬಹಳ ಸಂತೋಷದಿಂದ ಶ್ರೀಮದ್ ಭಾಗವತ ಗ್ರಂಥವನ್ನು ಬರೀತಾರೆ. ಭಗವಂತ ನಮ್ಮ ದೃಷ್ಟಿಕೋನದಲ್ಲಿ 10 ಅವತಾರಗಳನ್ನು ತಾಳಿದ್ದಾನೆ. 10 ಅವತಾರಗಳು. ಎಲ್ಲ ಅವತಾರಗಳ ಅವಧಿ ನಮಗೆ ಸರಿಯಾಗಿ ಗೊತ್ತಿಲ್ಲ. ಪುರಾಣಗಳು ಸ್ಪಷ್ಟವಾಗಿ ಹೇಳುವುದಿಲ್ಲ. ಮಹಾಪ್ರಳಯ ಆಯಿತು, ಇಡೀ ಬ್ರಹ್ಮಾಂಡ ನೀರಿನಲ್ಲಿ ಮುಳುಗಿತ್ತು, ಭಗವಂತ ಮತ್ಸ್ಯರೂಪವನ್ನು ತಾಳಿದ, ವೇದವನ್ನು ಉದ್ಧರಿಸಿದ, ಸಪ್ತಋಷಿಗಳನ್ನು ಉದ್ಧರಿಸಿದ, ಒಂದು ದೋಣಿಯಲ್ಲಿ ಎಳೆದುಕೊಂಡು ಬಂದ ಸಪ್ತಋಷಿಗಳನ್ನು ಕಿಂಪುರುಷ ಪರ್ವತದ ಒಂದು ಮೊನೆಗೆ ಆ ದೋಣಿಯ ದಾರವನ್ನು ಹಗ್ಗವನ್ನು ಸಿಕ್ಕಿಸಿ ಭಗವಂತ ಹೋದ. ಮತ್ಸ್ಯಾವತಾರ ಮುಗಿಯಿತು. ಮಂದರ ಪರ್ವತವನ್ನು ಕಡಿತಾ ಇದ್ರು. ಮಂದರ ಪರ್ವತ ಕುಸಿಲಿಕ್ಕೆ ಆಗುವಾಗ ಅದಕ್ಕೆ ಆಧಾರವಾಗಿ ಅಡಿಯಲ್ಲಿ ಆಮೆಯ ರೂಪದಲ್ಲಿ ಭಗವಂತ ನಿಂತ. ಕೂರ್ಮಾವತಾರ ಮುಗಿಯಿತು. ಹಿರಣ್ಯಾಕ್ಷನನ್ನು ಸಂಹಾರ ಮಾಡಲಿಕ್ಕೆ ಭೂವರಾಹ ರೂಪವನ್ನು ಪಡೆದುಕೊಂಡ. ಭೂದೇವಿಯನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ವರಾಹ ರೂಪವನ್ನು ಪಡೆದುಕೊಂಡ. ವರಾಹ ಅವತಾರ ಮುಗಿಯಿತು. ಪ್ರಹ್ಲಾದನನ್ನು ಉದ್ಧರಿಸಲಿಕ್ಕೋಸ್ಕರ ನರಸಿಂಹ ರೂಪವನ್ನು ಪಡ್ಕೊಂಡ. ನರಸಿಂಹಾವತಾರ ಮುಗಿಯಿತು. ಪರಶುರಾಮ, ರಾಮ, ಕೃಷ್ಣ ಇವಿಷ್ಟು ಅವತಾರಗಳು ಬಹಳ ಸಕಾಲ ಪರ್ಯಂತ ನಮ್ಮ ಜೊತೆಗೆ, ಅಂದರೆ ಈ ಭೂಲೋಕದಲ್ಲಿ ಇದ್ದದ್ದು. ಅದರಲ್ಲಿ ಪರಶುರಾಮರ ಬಾಲ್ಯ ಲೀಲೆಗಳು ಹೇಳುವಂತಹದ್ದು ಏನೂ ಇಲ್ಲ. ರಾಮನ ಬಾಲ್ಯ ಲೀಲೆ ಗೊತ್ತೇ ಇಲ್ಲ. ರಾಮಾಯಣವು ಅದನ್ನು ಹೆಚ್ಚಾಗಿ ಉಲ್ಲೇಖಿಸುವುದಿಲ್ಲ. ರಾಮ ಹುಟ್ಟಿದ,
ಕೌಸಲ್ಯೆಯಿಂದ, ಕೈಕೇಯಿಯಿಂದ, ಸುಮಿತ್ರೆಯಿಂದ 3ರಲ್ಲಿ 4 ಹುಟ್ಟಿದರು. ಬೆಳೆದು ದೊಡ್ಡವರಾದರು. 16ನೇ ವಯಸ್ಸಿನ ಸಂದರ್ಭ ವಿಶ್ವಾಮಿತ್ರರು ಕರ್ಕೊಂಡು ಹೋದರು. ಬರುವಾಗ ಮದುವೆಯ ಮಾತುಕತೆ ಮಾಡಿಕೊಂಡು ಬಂದರು. ಆಮೇಲೆ ಪಟ್ಟಾಭಿಷೇಕದ್ದೇ ಕಥೆ. ಕೃಷ್ಣಾವತಾರ ಭಗವಂತನ ಸಂಪೂರ್ಣ ಮಾಹಾತ್ಮೆಯನ್ನು ನಮಗೆ ಚಿಂತಿಸಲಿಕ್ಕೋಸ್ಕರವೇ ಭಗವಂತ ಅವತಾರ ಮಾಡಿದ್ದಾನೋ ಏನೋ ಎಂಬಂತಹ ಘಟನೆ ಕೃಷ್ಣಾವತಾರದಿಂದ ನಮಗೆ ಸಿಗ್ತದೆ. ಅದಕ್ಕೋಸ್ಕರ ವೇದವ್ಯಾಸರು ಕೇವಲ ಭಗವಂತನ ಮಹಿಮೆಯನ್ನು ಮಾತ್ರ ವರ್ಣಿಸಲಿಕ್ಕೋಸ್ಕರ ಭಾಗವತ ಗ್ರಂಥವನ್ನು ರಚನೆ ಮಾಡಿದ್ರು. ಕೃಷ್ಣಾವತಾರವನ್ನು ಆಯ್ದುಕೊಂಡ್ರು. ಕೃಷ್ಣನ ಜನ್ಮದಿಂದಾರಂಭಿಸಿ ಕೃಷ್ಣನ ಅವತಾರ ಸಮಾಪ್ತಿಯ ಕಾಲದ ಹೊರಗಿನ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು, ಭಗವಂತನ ಸರ್ವೋತ್ತಮತ್ವವನ್ನು, ಸರ್ವೋತ್ಕೃಷ್ಟತೆಯನ್ನು ಅಲ್ಲಲ್ಲಿ ಸಾರ್ತಾ ಭಾಗವತ ಗ್ರಂಥದ ಮಹತ್ವವನ್ನು ವೇದವ್ಯಾಸರು ಹೆಚ್ಚಿಸಿದರು. ಭಾಗವತದ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಭಾಗವತದ ಒಂದು ಕಥೆಯನ್ನು ಅಗತ್ಯವಾಗಿ ಹೇಳಬೇಕು ಅಂತ ತಿಳಿದವರು ಹೇಳುತ್ತಾರೆ. ಗೋಕರ್ಣನ ಕಥೆ. ಒಬ್ಬ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೊಬ್ಬ ಹೆಂಡತಿ ದುಂದುಕಾರಿ ಅಂತ. ಹೆಸರಿಗೆ ಸರಿಯಾಗಿ ದುಂದುಕಾರಿಯೇ ಅವಳು. ಬಹಳ ದುಂದು ವೆಚ್ಚ ಮಾಡ್ತಾ ಇದ್ದವಳು. ದುಂದುಕಾರಿ ಅಂತ. ಮಹಾ ಜಗಳ ಗಂಟಿ. ಮದುವೆಯಾಗಿ ಹಲವು ವರ್ಷ ಆಯಿತು, ಮಕ್ಕಳಾಗಲಿಲ್ಲ. ಬಹಳ ಪ್ರಯತ್ನ ಪಟ್ಟ, ಅನೇಕ ಹರಕೆಗಳನ್ನು ಹೊತ್ತ, ನಾನಾ ರೀತಿಯ ಸೇವೆಗಳನ್ನೆಲ್ಲ ಮಾಡಿದ. ಏನೇನು ಮಾಡಿದರೂ ಮಕ್ಕಳಾಗಲಿಲ್ಲ. ಸಂತತಿ ಇಲ್ಲ ಎಂಬಂತಹ ಬೇಸರದಿಂದ ಹೀಗೆ ನಡ್ಕೊಂಡು ಹೋಗಬೇಕಾದರೆ ಕಾಡಿನ ಮಾರ್ಗದಲ್ಲಿ ಒಬ್ಬ ಸಿದ್ಧ ಪುರುಷನ ಭೇಟಿಯಾಯಿತು. ಸಿದ್ಧ ಪುರುಷನ ಭೇಟಿಯಾದಾಗ ಅವ ಇವನನ್ನು ವಿಚಾರಿಸ್ತಾನೆ, ಆತ್ಮದೇವನನ್ನು. ಏನಪ್ಪ ಬಹಳ ಚಿಂತಾಕ್ರಾಂತನಾಗಿ ವೈರಾಗ್ಯದಿಂದ ಕಾಡಿನತ್ತ ಬರುವ ಹಾಗೆ ಕಾಣಿಸ್ತಾ ಇದ್ದಿ, ಏನು ಸಮಸ್ಯೆ? ಇಲ್ಲ ಸ್ವಾಮಿ, ಹೀಗೆ ಕಥೆ. ಸಂತಾನ ಇಲ್ಲದೆ ಬಹಳ ಪರಿತಪಿಸ್ತಾ ಇದ್ದೇನೆ. ಏನಾದರೂ ನನಗೆ ಒಂದು ಸತ್ಸಂತತಿ ಪ್ರಾಪ್ತಿಯಾಗುವ ಹಾಗೆ ಅನುಗ್ರಹಿಸಬೇಕು. ಆ ಸಿದ್ಧ ಪುರುಷರು ಜ್ಞಾನದೃಷ್ಟಿಯಿಂದ ನೋಡಿದರು. ಇವನ ಪೂರ್ವಾಪರಗಳನ್ನು ವಿಮರ್ಶೆ ಮಾಡಿದರು. ಇಲ್ಲಪ್ಪ, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಇನ್ನು 7 ಜನ್ಮಕ್ಕೂ ನಿನಗೆ ಮಕ್ಕಳಾಗುವುದಿಲ್ಲ ಅಂತ ಹೇಳಿಬಿಟ್ರು. ಎದೆ ಹೊಡೆಯುವಷ್ಟು ಆಘಾತ ಆಯಿತು ಆತ್ಮದೇವನಿಗೆ. ಇಲ್ಲ, ಏನೇ ಆಗಲಿ ನೀವು ನಿಮ್ಮ ತಪಶಕ್ತಿಯಿಂದ ನನಗೆ ಒಂದು ಅನುಗ್ರಹವನ್ನು ಮಾಡಲೇಬೇಕು, ನನ್ನನ್ನು ಉದ್ಧರಿಸಬೇಕು ಅಂತ ಕೇಳಿಕೊಳ್ತಾನೆ. ಆಗ ನೋಡು, ಕೆಟ್ಟ ಸಂತತಿ ಇರುವುದಕ್ಕಿಂತ ಸಂತತಿ ಇಲ್ಲದೇ ಇರುವುದೇ ಒಳ್ಳೆಯದು. ಸುಖವಾಗಿ ಇದ್ದಿ, ಯಾಕೆ ನಿನಗೆ ಈ ಕಷ್ಟ? ಈ ಮಾತಿನ ಅರ್ಥ ಆತ್ಮದೇವನಿಗೆ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಇಲ್ಲ, ತೊಂದರೆ ಇಲ್ಲ, ನನಗೆ ಮಕ್ಕಳು ಬೇಕು, ಅನುಗ್ರಹ ಮಾಡಿ. ಸರಿಯಪ್ಪ, ನಿನ್ನ ಹಠಕ್ಕೆ ಜ್ಯೋತಿ ಬಿದ್ದು ನಾನೊಂದು ಫಲ ಕೊಡ್ತೇನೆ. ಈ ಫಲವನ್ನು ಕೊಂಡು ಹೋಗಿ ನಿನ್ನ ಹೆಂಡತಿಗೆ ಕೊಡು. 1 ವರ್ಷಗಳ ಕಾಲ ಪರ್ಯಂತ ಉತ್ತಮವಾದಂತಹ ನೇಮ ನಿಷ್ಠೆಯಲ್ಲಿರಬೇಕು. ಸ್ವಚ್ಛಂದವಾದಂತಹ ಜೀವನವನ್ನು ನಡೆಸುವ ಹಾಗೆ ಇಲ್ಲ. ಒಳ್ಳೆ ಆಚಾರವಂತರಾಗಿ 1 ವರ್ಷಗಳ ಕಾಲ ಪರ್ಯಂತ ಜೀವನವನ್ನು ನಡೆಸಬೇಕು ಹೇಳಿ ಆ ಫಲವನ್ನು ಕೊಟ್ಟು ಅನುಗ್ರಹಿಸ್ತಾರೆ ಅಂತ. ಬಹಳ ಸಂತೋಷದಿಂದ ಆ ಫಲವನ್ನು ಹಿಡ್ಕೊಂಡು ಮಡದಿಯ ಬಳಿಗೆ ಬರ್ತಾನೆ. ಹೆಂಡತಿಗೆ ಆ ಫಲವನ್ನು ಕೊಡ್ತಾನೆ, ವಿಷಯಗಳನ್ನು ತಿಳಿಸ್ತಾನೆ. ಈ ದುಂದುಕಾರಿಯಾದವಳು ಯೋಚನೆ ಮಾಡುತ್ತಾಳೆ, ಈ ಫಲವನ್ನು ನಾನು ತಿನ್ನೋದು, ಆಮೇಲೆ ಆ 1 ವರ್ಷಗಳ ಕಾಲ ಪರ್ಯಂತ ಯಮನಿಯಮದಲ್ಲಿ ಜೀವನ ಮಾಡುವುದು, ಆ ಬಸುರಿಯಾಗುವುದು, ಬೆರುವುದು, ಬಾಣಂತನ, ಇದೆಲ್ಲ ಯಾರಿಗೆ ಬೇಕು? ಕಿರಿಕಿರಿ, ಇದೆಲ್ಲ ನನ್ನಿಂದ ಸಾಧ್ಯ ಇಲ್ಲ ಹೇಳಿದಳು. ತನ್ನ ತಂಗಿ ಹತ್ರ ಎಲ್ಲ ವಿಚಾರ ಹೇಳಿದಳು. ತಂಗಿ ಕೂಡ, ಹೌದಕ್ಕ, ನಾನು ಕೂಡ ಬಸರಿಯಾಗಿದ್ದೇನೆ, ಈ ಕಷ್ಟ ಈ ವೇದನೆ ಯಾರಿಗೆ ಬೇಕು? ನಮ್ಮಿಂದ ಆಗುವಂತಹದ್ದಲ್ಲ, ಈ ಮಕ್ಕಳೇ ಬೇಡ, ಒಂದು ಕೆಲಸ ಮಾಡು, ನನಗೇನು ಮಗು ಹುಡ್ತದೋ ನಾನು ನಿಂಗೆ ಕೊಟ್ಟು ಬಿಡ್ತೇನೆ, ಅದನ್ನೇ ನೀನು ಹಾಕಿಕೊಂಡು ಸುಖವಾಗಿರು ಅಂತ ಹೇಳ್ತಾಳೆ. ಈ ಹಣ್ಣನೇನು ಮಾಡಲಿ? ದೊಡ್ಡಿಯಲ್ಲಿ ಹಸು ಉಂಟಲ್ಲ, ಅದಕ್ಕೆ ಕೊಡು. ಹಸುವಿಗೆ ಕೊಟ್ಟಳು. ಇವಳು ಬಸುರಿ ಲಕ್ಷಣಗಳು ಕಾಣಿಸ್ತಾ ಇದ್ದಾಗ ಹೇಳಿ ತಾಯಿ ಮನೆಗೆ ಹೋದ್ಲು. ಅಲ್ಲಿ ತಂಗಿಗೆ ಪ್ರಸವ ಆಯಿತು, ಗಂಡು ಮಗುವನ್ನು ಜನಿಸಿತು. ಆ ಗಂಡು ಮಗುವನ್ನು ಹಿಡ್ಕೊಂಡು ಬಂದಾಗ ತನ್ನ ಗಂಡನ ಆತ್ಮದೇವನ ಹತ್ರ ಹೇಳ್ತಾಳೆ, ಸ್ವಾಮಿ, ನನ್ನ ತಂಗಿ ಕೂಡ ಬಸರಿಯಾಗಿದ್ಲು, ಅವಳ ಮಗು ಹುಟ್ಟುವಾಗಲೇ ಸತ್ತು ಹೋಗಿದೆ. ಹಾಗಾಗಿ
ಈ ಮಗುವಿಗೆ ಎದೆ ಹಾಲು ಕೊಡಲಿಕ್ಕೆ ಅವಳ ಬಳಿ ಕರ್ಕೊಂಡು ಹೋಗುವ, ಈ ಮಗು ಸ್ವಲ್ಪ ಬೆಳೆಯುವವರೆಗೆ ನಾನು ಅಲ್ಲೇ ಇರ್ತೇನೆ ಹೇಳಿ ತಂಗಿಯೊಟ್ಟಿಗೆ ಇದ್ದುಕೊಂಡು ಈ ಮಗುವನ್ನು ಬೆಳೆಸಿದ್ಲು. ಇತ್ತ ಹಟ್ಟಿಯಲ್ಲಿ ಹಸುವು ಒಂದು ಕರು ಹಾಕಿತು. ದೇಹ ಮನುಷ್ಯನದ್ದು, ಮುಖ ಮನುಷ್ಯನದ್ದು, ಕಿವಿ ಮಾತ್ರ ಹಸುವಿನದ್ದು. ಆ ಸಿದ್ಧ ಪುರುಷ ತಪಸ್ಸಿನ ಫಲವಾಗಿ ಹುಟ್ಟಿದ ಮಗು, ಅದಕ್ಕೆ ಕಿವಿ ಹಸುವಿನ ಕಿವಿ ಇದ್ದ ಕಾರಣ ಗೋಕರ್ಣ ಅಂತ ಹೆಸರಿಡ್ತಾರೆ ಆ ಮಗುವಿಗೆ. ಬಹಳ ಧರ್ಮಿಷ್ಠ, ಕರ್ಮಠ, ನಿತ್ಯದಲ್ಲಿಯೂ ಭಗವಂತನ ಧ್ಯಾನ, ಭಗವತ್ಪರ ಚಿಂತನೆ ಇತ್ಯಾದಿಗಳನ್ನು ಮಾಡ್ತಾ ಮಾಡ್ತಾ ಸಣ್ಣ ವಯಸ್ಸಿನಿಂದಲೇನೆ ಎಲ್ಲ ರೀತಿಯ ಸಚ್ಚಿಂತನೆಗಳನ್ನು ಜೀವನದಲ್ಲಿ ತುಂಬಿಸಿಕೊಂಡು ಬೆಳೀತದೆ ಆ ಮಗು. ಉತ್ತಮ ಸಂಸ್ಕಾರಗಳನ್ನು ಮಾಡ್ತಾನೆ. ಇತ್ತ ಈ ಹುಡುಗನಿಗೆ ದುಂದುಕಾರಿಯ ಮಗನಾದಂತಹ ಇವನಿಗೆ ದುಂದುಲಿ ಅಂತ ಹೆಸರಿಡ್ತಾರೆ. ಅವ ಅತ್ಯಂತ ನಿಕೃಷ್ಟ ಮನುಷ್ಯನಾಗಿ ಬಹಳ ಪಾಪ ಕರ್ಮಗಳುಳ್ಳವನಾಗಿ ಬೆಳೀತಾನೆ. ಆಟ ಆಡಲಿಕ್ಕೆ ಹೋಗುವಾಗ ಸಹ ಪಾಠಿಗಳನ್ನು ಒಟ್ಟಿಗೆ ಆಟ ಆಡುವ ಇದರ ಮಕ್ಕಳನ್ನೆಲ್ಲ ನದಿಗೆ ಎಸೆಯುವುದು, ಕೆಸರಿಗೆ ಬಿಸಾಡುವುದು, ಅವರನ್ನು ಕೊಲ್ಲುವುದು, ಕುತ್ತಿಗೆ ಹೆಚ್ಚಿಗೆ ಅವರು ಒದ್ದಾಡುವುದನ್ನು ಕಂಡು ಸಂತೋಷ ಪಡುವುದು, ಕೊಲೆ ಮಾಡುವುದು, ಇಂತಹ ಕೆಟ್ಟ ಕಳ್ಳತನ ಮಾಡುವುದು, ಹಸುಗಳನ್ನು ಹಿಂಸಿಸುವುದು, ಇಂತಹ ಕೆಟ್ಟ ಕೆಟ್ಟ ವೃತ್ತಿಗಳನ್ನು ಮಾಡಿಕೊಂಡು ತಾಯಿಗೆ ಹೆಸರು ಹೇಗೂ ಕೆಟ್ಟದ್ದೇ, ತಂದೆಗೆ ಕೆಟ್ಟ ಹೆಸರು ಬರುವಂತಹ ಕೆಲಸಗಳನ್ನು ಮಾಡುವಾಗ ಆತ್ಮದೇವನಿಗೆ ಬಹಳ ಬೇಸರ ಆಗ್ತದೆ. ಆ ಸಿದ್ಧಪುರುಷ ಹೇಳಿದ ಮಾತು ನೆನಪಾಗಿದೆ, ಕೆಟ್ಟ ಮಕ್ಕಳು ಇರುವುದಕ್ಕಿಂತ ಇಲ್ಲದಿರುವುದೇ ಲೇಸು ಎಂಬ ಭಾವನೆಯಿಂದ ತಾನು ಕಾಡಿಗೆ ಹೋಗ್ತಾನೆ ವೈರಾಗ್ಯದಿಂದ. ಆತ್ಮದೇವ ಕಾಡಿಗೆ ಹೋದ ಮೇಲೆ ತನ್ನ ತಾಯಿಯನ್ನು ಹಣಕ್ಕೋಸ್ಕರ ಪೀಡಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪೀಡಿಸಿ ಪೀಡಿಸಿ ಯಾವಾಗ ಇವರಿಗೆ ದಾರಿದ್ರ್ಯ ಬಂದು ಕೈಯಲ್ಲಿ ಹಣ ಇಲ್ಲ ಅಂತ ಆಯಿತು, ತಾಯಿಯನ್ನೇ ಕೊಲ್ತಾನೆ. ತಾಯಿಯನ್ನೇ ಮನೆಯ ಹಿತ್ತಲಲ್ಲಿರುವ ಬಾವಿಗೆ ದೂಡಿ ತಾಯಿಯನ್ನು ಕೊಂದು ತಾನು ಬೆಳೆದವ ವೇಶ್ಯೆಯರ ಸಹವಾಸವನ್ನು ಮಾಡ್ತಾನೆ. ಅವರೆಲ್ಲ ಮನೆಗೆ ಬಂದು ಕೂತ್ಕೊಳ್ತಾರೆ. ಹಣ ತಂದು ಕೊಡು, ಆಭರಣಗಳನ್ನು ತಂದು ಕೊಡು ಅಂತ ಪೀಡಿಸ್ತಾರೆ. ಮನೆಯಲ್ಲಿದ್ದದ್ದು ಖಾಲಿ ಆಯಿತು. ಕಳ್ಳತನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ದರೋಡೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವ ಯಾವ ಪಾಪಕೃತ್ಯಗಳು ಅಂತ ಜಗತ್ತಿನಲ್ಲಿ ತೋರಿಸಲ್ಪಡ್ತವೋ ಅವೆಲ್ಲವನ್ನೂ ಮಾಡ್ತಾನೆ. ಕೊನೆಗೆ ಈ ವೇಶ್ಯರಿಗೆ ಒಂದು ಬುದ್ಧಿ ಬರ್ತದೆ, ಇವ ಕೊಲೆಗಡುತಕದನಾಗಿ ದರೋಡೆಯನ್ನು ಮಾಡಿ ಹಣ ತಂದು ಕೊಡ್ತಾ ಇದ್ದಾನೆ. ಒಂದು ವೇಳೆ ಇಲ್ಲಿಯ ರಾಜನಿಗೆ ವಿಷಯ ಗೊತ್ತಾಗಿ ಇವನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದ್ರು ಅಂತಾದರೆ ಅವನೊಟ್ಟಿಗೆ ನಾವು ಸಿಕ್ಕಿ ಬೀಳ್ತೇವೆ ಹೇಳಿ ಎಲ್ಲರೂ ಸೇರಿ ಅವನ ಕುತ್ತಿಗೆ ಹಿಚುಕಿ ಅವನ ಬಾಯಿಗೆ ಬೆಂಕಿ ಹಾಕಿ ಅವನನ್ನು ಕೊಂದು ಅಲ್ಲೇ ಹೂತು ಅಲ್ಲಿಂದ ಊರು ಬಿಟ್ಟು ಹೋಗ್ತಾರೆ. ನೆರೆಗರೆಯವರೆಲ್ಲ ಕೇಳಿದ್ರು, ದುಂದುಕಾರಿ ಎಲ್ಲಿದ್ದಾನೆ, ದುಂದುಲಿ ಎಲ್ಲಿದ್ದಾನೆ? ಇಲ್ಲ, ವ್ಯಾಪಾರಕ್ಕೆ ಅಂತ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಬರುವಾಗ ತಡ ಆಗಬಹುದು ಹೇಳಿ ಒಬ್ಬೊಬ್ಬರೇ ಮನೆ ಖಾಲಿ ಮಾಡಿ ಹೋಗ್ತಾರೆ. ಇತ್ತ ಗೋಕರ್ಣ ಅಣ್ಣ ಇಲ್ಲದಿರುವ ಸುದ್ದಿಯನ್ನು ಕೇಳಿ ಬಂದಾಗ ಆ ಮನೆಯಲ್ಲಿ ನೋಡ್ತಾನೆ, ಏನೋ ಅವಲಕ್ಷಣಗಳು ಕಂಡು ಬರ್ತಾವೆ. ಎಲ್ಲವನ್ನು ಸರಿಗೊಳಿಸ್ತಾನೆ. ಎಲ್ಲ ಮಂತ್ರಶಕ್ತಿಗಳಿಂದ ಎಲ್ಲ ಅವ್ಯವಸ್ಥೆಗಳನ್ನು ಸರಿ ಮಾಡಿ ಅಲ್ಲೇ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಅವನಿಗೆ ಒಂದು ಪ್ರೇತ ಆಕೃತಿ ಕಾಣಿಸ್ತದೆ. ಗೋಕರ್ಣ ಕೇಳ್ತಾನೆ, ಯಾರಪ್ಪ ನೀನು? ಯಾಕೆ ಈ ರೀತಿ ಜನ್ಮ ನಿನಗೆ ಪ್ರಾಪ್ತವಾಯಿತು? ಘೋರವಾದಂತಹ ಪ್ರೇತ ಜನ್ಮ. ಯಾರು ನೀನು ಅಂತ ಪ್ರಶ್ನಿಸುವಾಗ ಆ ಪ್ರೇತಕ್ಕೆ ಮಾತಾಡಲಿಕ್ಕಾಗುವುದಿಲ್ಲ. ನಮ್ಮಲ್ಲಿ ಅಪರಕ್ರಿಯೆ ಆಗುವಾಗ ಹೇಳ್ತಾರೆ, ಅಂಧತ್ವ, ಮೂಕತ್ವ, ಬಧಿರತ್ವ, ಪೈಶಾಚತ್ವ ಇತ್ಯಾದಿ ದೋಷಗಳ ಪರಿಹಾರಕ್ಕೋಸ್ಕರ ಇಂಥ ದಾನಗಳನ್ನು ಕೊಡಬೇಕು ಅಂತ. ಈ ಎಲ್ಲ ತ್ವಾಗಳು ಅವನನ್ನು ಬಂದು ಸೇರಿಕೊಂಡಿದ್ದೇವೆ. ಮಾತಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ತಮ್ಮ ಕೂದದ್ದು ಕಾಣಿಸ್ತಾ ಉಂಟು, ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಹಸಿವಾಗ್ತಾ ಉಂಟು, ತಿನ್ಲಿಕ್ಕಾಗುವುದಿಲ್ಲ. ನೀರಡಿಕೆ ಆಗ್ತಾ ಉಂಟು, ಕುಡಿಲಿಕ್ಕಾಗುವುದಿಲ್ಲ. ಆಗ ಹೇಳುವ ಪ್ರಯತ್ನವನ್ನು ಮಾಡ್ತಾನೆ, ಹೇಳಲಿಕ್ಕಾಗುವುದಿಲ್ಲ ಅಂತ ಆದಾಗ ಈ ಗೋಕರ್ಣನೇ ಜಲವನ್ನು ಅಭಿಮಂತ್ರಿಸಿ ಅವನ ಮೇಲೆ ಪ್ರೋಕ್ಷಣೆಯನ್ನು ಮಾಡುವಾಗ ಅವನಿಗೆ ತೊದಲ ನುಡಿಗಳಿಂದ ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಾತಾಡ್ತಾನೆ, ಗೋಕರ್ಣ, ನಾನು ನಿನ್ನ ಅಣ್ಣ ಅಪ್ಪ. ದುಂದುಲಿ ಮಾಡಿದ ಘನಘೋರವಾದಂತಹ ಅಪರಾಧಗಳಿಂದ ಈ ಜನ್ಮ ನನಗೆ ಬಂದಿದೆ. ನನ್ನನ್ನು ನೀನು ಉದ್ಧಾರ ಮಾಡು. ಸರಿ ಅಣ್ಣ. ಗೋಕರ್ಣ ಹೋಗಿ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿ ಬರ್ತಾನೆ. ಆದರೂ ಇವನಿಗೆ ಸದ್ಗತಿ ಆಗುವುದಿಲ್ಲ.
ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಶ್ರಾದ್ದ ಮಾಡ್ತಾನೆ, ಆಗಲೂ ಸದ್ಗತಿ ಆಗುವುದಿಲ್ಲ. ಕೇಳ್ತಾನೆ, ಯಾಕಪ್ಪ ಹೀಗಾಯಿತು? ಅವನಿಗೂ ಅರ್ಥ ಆಗುವುದಿಲ್ಲ. ಮಹಾವಿದ್ವಾಂಸರುಗಳನ್ನೆಲ್ಲ ಸೇರಿಸಿಕೊಂಡು ಪ್ರಶ್ನೆ ಮಾಡ್ತಾನೆ, ನನ್ನ ಅಣ್ಣ ಈ ರೀತಿಯ ಅನ್ಯಾಯ ಅತ್ಯಾಚಾರಗಳನ್ನು ಮಾಡಿಯೇ ಜೀವನ ಸವೆಸಿದವ, ಈಗ ಅವನಿಗೆ ಪಶ್ಚಾತ್ತಾಪ ಆಗಿದೆ, ಆದರೆ ಏನು ಪ್ರಯೋಜನ? ಪ್ರೇತತ್ವದಲ್ಲಿದ್ದಾನೆ, ಆ ಪ್ರೇತತ್ವ ನಿವೃತ್ತಿಗೋಸ್ಕರ ನಾನು ಏನು ಮಾಡಬೇಕು ಅಂತ ವಿದ್ವಾಂಸರಲ್ಲಿ ಜ್ಞಾನಿಗಳಲ್ಲಿ ವಿಚಾರಿಸುವಾಗ ಅವರು ಹೇಳುತ್ತಾರೆ, ಭಾಗವತ ಸಪ್ತಾಹವನ್ನು ಮಾಡಿಸು. ಭಾಗವತ ಸಪ್ತಾಹದಿಂದ ಅವನ ಪ್ರೇತತ್ವ ನಿವೃತ್ತಿಯಾಗ್ತದೆ, ಸದ್ಗತಿ ಪ್ರಾಪ್ತಿಯಾಗ್ತದೆ ಅಂತ ಜ್ಞಾನಿಗಳು ಹೇಳಿದಾಗ ಒಪ್ಪಿಗೆ ಸೂಚಿಸಿ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ವೇದಿಕೆ ನಿರ್ಮಾಣ ಮಾಡಿ ಅಲ್ಲಿ 7 ಗಂಟುಗಳುಳ್ಳಂತಹ ಒಂದು ಬಿದಿರು, ಆ ಬಿದಿರನ್ನು ಸ್ಥಾಪನೆ ಮಾಡಿ ಇವತ್ತಿಗೂ ಶಾಸ್ತ್ರೋಕ್ತ ರೀತಿಯಲ್ಲಿ ಕ್ರಮಪ್ರಕಾರ ಭಾಗವತ ಸಪ್ತಾಹ ಆಗಬೇಕು ಅಂತಾದರೆ ಅದಕ್ಕೆ ಈ ರೀತಿಯ ವೇದಿಕೆ ನಿರ್ಮಾಣ ಮಾಡಬೇಕು ಅಂತ ಭಾಗವತವೇ ಹೇಳುತ್ತದೆ. ಅದರ ಬದಿಯಲ್ಲಿ 7 ಗಂಟುಗಳುಳ್ಳ ಬಿದಿರನ್ನು ಸ್ಥಾಪನೆ ಮಾಡಬೇಕು ಅಂತ ಕೂಡ ಹೇಳುತ್ತದೆ. ಆ ರೀತಿ ಸ್ಥಾಪನೆ ಮಾಡಿದ ಆ ಬಿದಿರಿನ ಒಳಗೆ ಪ್ರೇತ ಗಾಳಿಯ ರೂಪದಲ್ಲಿ, ಗಾಳಿಯಲ್ಲಿ ತೇಲಾಡ್ತಾ ಇರ್ತದೆ, ನಿಂತಲ್ಲಿ ನಿಲ್ಲಿಕ್ಕಾಗುವುದಿಲ್ಲ ಪ್ರೇತಕ್ಕೆ, ಒಂದು ಗಾಳಿ ಬಂದರೆ ಹಾರಿ ಹೋಗ್ತದೆ. ಆ ಗಾಳಿಯಲ್ಲಿ ನಿಲ್ಲಿಕ್ಕೆ ಆಗದೇ ಇರತಕ್ಕಂತಹ ಪ್ರೇತಕ್ಕೆ ಒಂದು ಆಸನ, ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ, ಅದು ಬಿದಿರಿನ ಕೋಲು. 7 ಗಂಟುಗಳ ಅರ್ಥ ದೇಹದ 7 ಭಾಗಗಳು, ಕಾಲು, ಮೊಣಕಾಲು, ಮಧ್ಯಪ್ರದೇಶ, ಹೊಟ್ಟೆ, ಎದೆ, ಕುತ್ತಿಗೆ, ತಲೆ, ಇವಿಷ್ಟಕ್ಕೋಸ್ಕರ 7 ಗಂಟುಗಳುಳ್ಳಂತಹ ಒಂದು ಬಿದಿರು. ಅದರ ಒಳಗೆ ದುಂದುಲಿ ಬಂದು ಕೂತ್ಕೊಳ್ತಾನೆ. ಭಾಗವತ ಪ್ರವಚನ ಪ್ರಾರಂಭ ಆಗ್ತದೆ. 1 ದಿವಸದ ಪ್ರವಚನ ಮುಗಿಯುವಾಗ 1 ಗಂಟು ಒಡೆದು ಹೋಗ್ತದೆ. 2ನೇ ದಿವಸದಲ್ಲಿ 2ನೇ ಗಂಟು, 3ನೇ 7 ದಿವಸದ ಪ್ರವಚನ ಮುಗಿಯುವಾಗ 7 ಗಂಟುಗಳು ಒಡೆದು ಆ ದುಂದುಲಿ ದಿವ್ಯವಾದಂತಹ ಶರೀರ, ಪಟ್ಟೆ ಪೀತಾಂಬರವನ್ನು ತೊಟ್ಟಿದ್ದಾನೆ, ಮೈತುಂಬ ಆಭರಣ, ಕಿರೀಟ, ಕುಂಡಲಗಳನ್ನು ಧರಿಸಿದವನಾಗಿ ದೈವತ್ವವನ್ನು ಪಡೆದವನಾಗಿ ವಿಷ್ಣು ದೂತರು ಬಂದು ಅವನನ್ನು ಕರ್ಕೊಂಡು ಹೋಗ್ತಾರೆ ವೈಕುಂಠಕ್ಕೆ. ಆಗ ಉಳಿದವರೆಲ್ಲ ಕೇಳುತ್ತಾರೆ, ನಾವು ಕೂಡ ಕೇಳುತ್ತಾ ಇದ್ದೇವೆ, ಅವನು ಮಾತ್ರ ಯಾಕೆ ವೈಕುಂಠಕ್ಕೆ ಹೋದ, ನಾವ್ಯಾಕೆ ಹೋಗಲಿಲ್ಲ ಅಂತ ಅಲ್ಲಿ ಪ್ರವಚನ ಮಾಡುವಂತಹ ಪುರಾಣಿಕರ ಹತ್ರ ಕೇಳುತ್ತಾರೆ. ಆಗ ಅವರು ಹೇಳುತ್ತಾರೆ, ಅದಕ್ಕೆ ಕ್ರಮ ಒಂದು, ಅವನು ಮಹಾಪಾಪಿಷ್ಠನಾಗಿದ್ದ, ಪಾಪಿಷ್ಠನಾಗಿದ್ದುಕೊಂಡು ಪಶ್ಚಾತ್ತಾಪದಿಂದ ದಗ್ಧನಾಗಿದ್ದ, ಪ್ರೇತ ಜನ್ಮವನ್ನು ಪಡೆದು ಅದಕ್ಕೆ ಬೇಕಾದಂತಹ ಶಿಕ್ಷೆಯನ್ನು ಬೇಕಾದಷ್ಟು ಅನುಭವಿಸಿ ಆಗಿದೆ. ಅಷ್ಟು ಶಿಕ್ಷೆಯನ್ನು ಅನುಭವಿಸಿದ ಮೇಲೆ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪವೇ ಬಹುದೊಡ್ಡ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಅಂದರೆ ಏನು? ಪ್ರಾಯ ಚಿತ್ತಸ್ಯ ಶೋಧನಂ, ಸಾಮಾನ್ಯವಾಗಿ ಚಿತ್ತವನ್ನು ಶೋಧಿಸಿಕೊಳ್ಳುವುದು. ಚಿತ್ತವನ್ನು ಶೋಧಿಸಿಕೊಳ್ಳುವುದು ಅಂತ ಹೇಳಿದರೆ, ನನ್ನಿಂದ ಅಪರಾಧಿ ಆಗಿ ಹೋಯಿತು, ಹೇ ಭಗವಂತ, ಇನ್ನು ಮುಂದೆ ನಾನು ಇಂಥ ಅಪರಾಧಗಳನ್ನು ಮಾಡದ ಹಾಗೆ ನೀನು ನನ್ನನ್ನು ಕಾಯು. ನಾನು ಮಾಡುವುದಿಲ್ಲ ಹೇಳಲಿಕ್ಕೆ ಆಗುವುದಿಲ್ಲ, ನನ್ನ ಯೋಗ್ಯತೆಯನ್ನು ನನಗೆ ಗೊತ್ತಿಲ್ಲ, ನಾನು ಮಾಡದ ಹಾಗೆ ನೀನು ನನ್ನನ್ನು ಕಾಯು ಅಂತ ಭಗವಂತನಲ್ಲಿ ಪಶ್ಚಾತ್ತಾಪ ದಗ್ಧನಾಗಿ ಕೇಳಿಕೊಳ್ಳುವುದು ಬಹುದೊಡ್ಡ ಪ್ರಾಯಶ್ಚಿತ್ತ. ಆ ರೀತಿಯ ಪ್ರಾಯಶ್ಚಿತ್ತದಿಂದ ಕೇಳಿಕೊಂಡ, ಶ್ರದ್ಧಾವಂತನಾಗಿ ಭಾಗವತವನ್ನು ಆಲಿಸಿದ ಅವನಿಗೆ ದೈವತ್ವ ಪ್ರಾಪ್ತಿಯಾಯಿತು ಹೇಳಿ ಉಪನ್ಯಾಸ ಮಾಡಲಿಕ್ಕೆ ಬಂದವರು ಹೇಳುತ್ತಾರೆ. ಆ ರೀತಿ ಭಾಗವತದ ಮಹಿಮೆ ನಿಮಗೆ ಈಗ ಅನಿಸ್ಲಿಕ್ಕೆ, ಪ್ರೇತಾದ್ವಾರಕ್ಕೋಸ್ಕರ ಭಾಗವತ ಸಪ್ತಾಹ ಮಾಡಿಸ್ಬೇಕು ಅಂತ ಹೇಳಲಿಕ್ಕೆ ಹಾಗಲ್ಲ. ಪ್ರೇತೋದ್ಧಾರಕ್ಕೋಸ್ಕರ ಭಾಗವತ ಇರೋದಲ್ಲ, ಅದೂ ಇದರಿಂದ ಸಾಧ್ಯ. ಬಹಳವಾಗಿ ಸರ್ವ ವಿಧದ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರ, ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಜ್ಞಾನ ಪ್ರಾಪ್ತಿಗೋಸ್ಕರ ಭಾಗವತವನ್ನು ಕೇಳಿರಿ ಅಂತ ಹಿರಿಯರು ತಿಳಿದವರು ದಾಸರು ಹೇಳುತ್ತಾರೆ. ಹಾಳು ಹರಟೆಯ ಬಿಟ್ಟು 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ. 7 ದಿನದ ಕಥೆಯ ಕೇಳಿ, ಭಾಗವತ ಸಪ್ತಾಹವನ್ನು ಕೇಳಿ ಏಳಿರೋ ವೈಕುಂಠಕ್ಕೆ, ವೈಕುಂಠದ ದಾರಿಯನ್ನು ಹಿಡಿಯಿರಿ. ಭಾಗವತ ಶ್ರವಣವನ್ನು ಯಾರು ಶ್ರದ್ಧಾವಂತನಾಗಿ ಮಾಡ್ತಾನೋ ಅವನಿಗೆ ಮೋಕ್ಷ ಎಂಬುದು ಕಟ್ಟಿಟ್ಟ ಬುತ್ತಿ. ಅಂದರೆ ಕೇಳಿದ ತಕ್ಷಣ ಮೋಕ್ಷ ಪ್ರಾಪ್ತಿ ಆಗ್ತದೋ? ಇಲ್ಲ. ಶ್ರದ್ಧಾವಂತರಾಗಿ ಕೇಳಿ ಭಗವತ್ ಕಥೆಯನ್ನು ಚಿಂತನೆ ಮಾಡಿಕೊಂಡು, ಮನನ ಮಾಡಿಕೊಂಡು, ಅದಕ್ಕೆ ನಮ್ಮ ಶಾಸ್ತ್ರಗಳು ಹೇಳಿದ್ದು, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇತ ವಿಕ್ವಚಿತ್.
ಒಂದು ಕ್ಷಣವೂ ಶ್ರವಣಾದಿಗಳನ್ನು ಮಾಡದೆ ಇರಬಾರದಂತೆ. ಶ್ರವಣಾದಿಗಳಂದ್ರೆ ಏನು? ಶ್ರವಣಂ ಮನನಂ ಧ್ಯಾನಂ. ಶ್ರವಣ ಮಾಡಬೇಕು, ಭಗವತ್ ಕಥೆಗಳನ್ನು ಶ್ರವಣ ಮಾಡಬೇಕು, ಆಮೇಲೆ ಮನನ ಮಾಡಬೇಕು, ಆಮೇಲೆ ಧ್ಯಾನ ಮಾಡಬೇಕು. ಶ್ರವಣ ಮಾಡುವಾಗ ಭಗವಂತನ ಮಹಿಮೆಗಳು ಗೊತ್ತಾಗುತ್ತವೆ. ಅದಾದ ಮೇಲೆ ನಾನು ಮೊನ್ನೆ ಅಲ್ಲಿ ಒಂದು ಉಪನ್ಯಾಸಕ್ಕೆ ಹೋಗಿದ್ದೆ. ಅಲ್ಲಿ ಉಪನ್ಯಾಸ ಮಾಡುವವರು ಹೀಗೆ ಹೇಳಿದರು, ಇಲ್ಲಿ ಇವತ್ತು ಇವರು ಹೀಗೆ ಹೇಳಿದರು, ಯಾವುದು ಸರಿ? ಅವರು ಒಂದು ಹೇಳಿದ್ರು, ಇವರು ಒಂದು ಹೇಳಿದ್ರು, ಸರಿ ಯಾವುದು ಇದರಲ್ಲಿ ಅಂತ ಮನನ ಮಾಡಬೇಕು. ಆಗ ಯಾವುದು ಸರಿ ಎನ್ನುವಂತಹ ಜ್ಞಾನ ನಮಗೆ ಪ್ರಾಪ್ತಿ ಆಗ್ತದೋ, ಸತ್ಯ ದರ್ಶನ ಆಗ್ತದೋ, ಆಗ ಧ್ಯಾನಕ್ಕೆ ಕುತ್ಕೊಳ್ಳಬೇಕು. ಶ್ರವಣಂ ಮನನಂ ಮತ್ತೆ ಧ್ಯಾನಂ. ಮಧ್ವಾಚಾರ್ಯರು ಹೇಳ್ತಾರೆ, ಧ್ಯಾನಂ ನಿಶ್ಚಿತ ತತ್ವಸ್ಯ. ಧ್ಯಾನ ಮಾಡಲಿಕ್ಕೆ ಅರ್ಹ ವ್ಯಕ್ತಿ ಯಾರು ಗೊತ್ತಾ? ಯಾರಿಗೆ ತತ್ವಜ್ಞಾನ ನಿಶ್ಚಯ ಆಗಿದೋ ಅವನು ಧ್ಯಾನ ಮಾಡಲಿಕ್ಕೆ ಅರ್ಹ. ಈ ಧ್ಯಾನ ಯಾವುದು ಗೊತ್ತುಂಟ? ಭಗವಂತನ ಸಾಕ್ಷಾತ್ಕಾರವನ್ನು ಬಯಸಿ ಮಾಡುವಂತಹ ಧ್ಯಾನ. ಭಗವಂತನ ಸಾಕ್ಷಾತ್ಕಾರ, ಮನುಷ್ಯತ್ವದ ಸಾರ್ಥಕತೆಯನ್ನು ಕಂಡುಕೊಳ್ಳಿಕ್ಕೋಸ್ಕರ ಮಾಡುವ ಧ್ಯಾನ. ಆ ಧ್ಯಾನ ಮಾಡಬೇಕಾದ್ರೆ ನಮಗೆ ತತ್ವಜ್ಞಾನ ನಿಶ್ಚಯ ಆಗಿರಬೇಕು. ಈಗ ಎಲ್ಲ ಅಲ್ಲಲ್ಲಿ ಕೆಲವು ಮೆಡಿಟೇಷನ್ ಸೆಂಟರ್ಗಳೆಲ್ಲ ಹುಟ್ಟಿಕೊಂಡಿದ್ದಾರೆ. ಬನ್ನಿ ನಾವು ಧ್ಯಾನ ಮಾಡಿಸ್ತೇವೆ, ಮನಸ್ಸಿಗೆ ಶಾಂತಿಯನ್ನು ಕೊಡ್ತೇವೆ ಹೇಳಿ ಏನೇನೋ ಮಾಡ್ತಾರಂತೆ. ನಾನು ಹೋಗಲಿಲ್ಲ, ಗೊತ್ತಿಲ್ಲ. ಏನೋ ಬೆಳಕಿಟ್ಟು ಕತ್ತಲೆಯ ಕೋಣೆಯಲ್ಲಿ ಒಂದು ಬೆಳಕಿಟ್ಟು ಒಂದು ಓಂಕಾರವನ್ನು, ಸರ್ವೇ ಸಾಮಾನ್ಯವಾಗಿ ಓಂಕಾರವನ್ನು ಕೇಳುವ ಕ್ರಮದಲ್ಲಿ ಹೇಳಿದೆವು ಎಂದಾದಲ್ಲಿ ತನ್ನಷ್ಟಕ್ಕೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಸಿಗ್ತದೆ. ಆ ವಾತಾವರಣದಲ್ಲಿ ಒಂದು ವೈಬ್ರೇಷನ್, ಒಂದು ಕಂಪನ ಉಂಟಾಗ್ತದೆ. ನೀವು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ. ಒಬ್ಬರು ಬೇಡ, ಒಬ್ಬರು ಮಾಡಿದ್ರೂ ಆಗ್ತದೆ. 10 ಮಂದಿ ಒಟ್ಟಿಗೆ ಕೂತು ಏಕಸ್ವರದಲ್ಲಿ ಓಂ ಅಂತ ಹೇಳಿ ಆ ಇಡೀ ವಾತಾವರಣದಲ್ಲೇ ಏನೋ ಒಂದು ಕಂಪನ ನಮ್ಮ ಅನುಭವಕ್ಕೆ ಬರ್ತದೆ. ಇದು ಆ ಓಂಕಾರಕ್ಕಿರುವ ಶಕ್ತಿ. ಆದರೆ ಇದೆಲ್ಲ ಏನೋ ಒಂದು ಮಾನಸಿಕ ಚಿಂತೆಯನ್ನು ದೂರ ಮಾಡಲಿಕ್ಕೋಸ್ಕರ ಪ್ರಶಾಂತ ವಾತಾವರಣದಲ್ಲಿ ಕೂರಿಸಿ ಮಾಡುವ ಧ್ಯಾನವೇ ಮೆಡಿಟೇಷನ್ನೇ ವಿನಃ ಮನುಷ್ಯತ್ವದ ಸಾರ್ಥಕತೆಗೋಸ್ಕರ ಮಾಡುವಂತಹ ಧ್ಯಾನಕ್ಕೆ ಧ್ಯಾನಂ ನಿಶ್ಚಿತ ತತ್ವಸ್ಯ. ತತ್ವಜ್ಞಾನ ನಿಶ್ಚಯವಾದರೆ ಮಾತ್ರ ಭಗವಂತನ ಧ್ಯಾನವನ್ನು ಮಾಡಲಿಕ್ಕೆ ಸಮರ್ಥ. ಅದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಹಿಂದೂ ಪರಂಪರೆಯಲ್ಲಿ ಜ್ಞಾನಕ್ಕೆ ಬಹಳವಾದ ಪ್ರಾಶಸ್ತ್ಯ. ಕೃಷ್ಣ ಭಗವದ್ಗೀತೆಯಲ್ಲಿ ಆಗಾಗ್ಗೆ ಹೇಳುತ್ತಾನೆ, ಜ್ಞಾನಿ ಪ್ರಿಯತಮೋ ಲೋಕೆ ಜ್ಞಾನವಾನ್ ಮಾಂ ಪ್ರಪದ್ಯಂತೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ಮಿದ್ಯತೆ. ಜ್ಞಾತ್ವಾ ಪ್ರಾರಭ್ಯ ಕುರುಗೀತ. ಜ್ಞಾನ, ಯಾರಲ್ಲಿ ಜ್ಞಾನ ಉಂಟೋ, ಯಾರು ಜ್ಞಾನಿಯಾಗಿದ್ದಾನೋ ಅವ ನನಗೆ ಅತ್ಯಂತ ಪ್ರಿಯತಮ. ಜ್ಞಾನಿಯಾದವ ನನ್ನನ್ನು ಹೊಂದುತ್ತಾನೆ. ಜ್ಞಾನಿ ಪ್ರಿಯತಮೋ ಲೋಕೆ ನಹಿ ಜ್ಞಾನೇನ. ಜ್ಞಾನಕ್ಕಿಂತ ಪವಿತ್ರವಾದದ್ದು ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಇದು ಕೃಷ್ಣ ಗೀತೆಯಲ್ಲಿ ಹೇಳುವಂತಹ ಮಾತು. ಅದಕ್ಕೋಸ್ಕರ ಜ್ಞಾನ ಸಂಪಾದನೆಯ ಒಟ್ಟಿಗೆ ಧ್ಯಾನವನ್ನು ಶಾಸ್ತ್ರಕಾರರು ಹೇಳಿತ್ತು. ಅಂತಹ ಭಗವಂತನ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರಾಣಗಳು ಹೊರಟಿವೆ. ಅದರಲ್ಲಿಯೂ ಭಾಗವತ ವಿಶೇಷವಾಗಿ, ಎಲ್ಲ ಪುರಾಣಗಳ ಹಾಗೆ ಇದು ಕೂಡ ಭಗವದ್ಭಕ್ತನ ಕಥೆಗಳನ್ನು, ರಾಜ ಮಹಾರಾಜರುಗಳ ಕಥೆಗಳನ್ನು, ಸೃಷ್ಟಿಯ ಕಥೆಯನ್ನು, ಭಗವಂತನ ಅವತಾರಗಳ ಕಥೆಯನ್ನು ಹೇಳಿ 18 ಅಧ್ಯಾಯಗಳಲ್ಲಿ, 12 ಸ್ಕಂದಗಳಲ್ಲಿ 18,000 ಶ್ಲೋಕಗಳು. ಆ 18,000 ಶ್ಲೋಕದಲ್ಲಿ ಮಧ್ಯದಲ್ಲಿ 2 ಅಧ್ಯಾಯ, 10ನೇ ಅಧ್ಯಾಯ, ಒಂದು ಅಧ್ಯಾಯದಲ್ಲಿ 2 ಭಾಗ ಮಾಡಿ, ಎಲ್ಲ ಅಧ್ಯಾಯಗಳು ಒಂದೊಂದೇ ಸ್ಕಂದ ಅಂತ ಕರೀತಾರೆ. 12 ಸ್ಕಂಧಾತ್ಮಕವಾದಂತಹ ಭಾಗವತ. ಅದರಲ್ಲಿ 10ನೇ ಸ್ಕಂದ 2 ಭಾಗ, ಉತ್ತರಾಖಂಡ, ಪೂರ್ವಾರ್ಧ, ಉತ್ತರಾರ್ಧ ಅಂತ 2 ಭಾಗ ಮಾಡಿ ಶ್ರೀಕೃಷ್ಣನ ಕಥೆಯನ್ನು ಮಾತ್ರ ಹೇಳಲಿಕ್ಕಿಟ್ಟಂತಹ ಭಾಗವತ. ಭಾಗವತಕ್ಕೆ ಯಾಕೆ ಮಹತ್ತರ ಸ್ಥಾನ? ಕೊನೆಗೆ ರಚನೆಯಾದಂತಹ ಪುರಾಣ ಆದರೂ ಕೂಡ ಭಾಗವತವನ್ನು ಪುರಾಣಗಳ ಮಹಾರಾಜ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ, ಭಾಗವತದಲ್ಲಿ ಅಂಥದ್ದೇನುಂಟು? ಆದವು ದೇವಕಿ ದೇವಿ ಗರ್ಭ ಜನನಂ ಗೋಪೀಗೃಹೇ ವರ್ಧನಂ ಮಾಯಾಪೂತನಿ ಜೀವಿತಾಪಹರಣಂ ಗೋವರ್ಧನೋರ್ಧಾರಣಂ
ಕಂಸಚ್ಛೇದನ ಕೌರವಾದಿ ಹರಣಂ ಕುಂತೀಸುತಃ ಪಾಲನಂ ಏತದ್ ಭಾಗವತಂ ಪುರಾಣ ಪುಣ್ಯ ಕಥಿತಂ ಶ್ರೀಕೃಷ್ಣ ಲೀಲಾಮೃತಂ. ಕೃಷ್ಣನ ಕಥೆಯುಂಟು, ಆದ ಕಾರಣ ಕೃಷ್ಣನ ಸಂಪೂರ್ಣ ಕಥೆಯುಂಟಾದ ಕಾರಣ ಭಾಗವತಕ್ಕೆ ಅಂತಹ ಮಹತ್ತರ ಸ್ಥಾನ. ಆ ಭಗವಂತನ ಜ್ಞಾನವನ್ನು, ಭಗವಂತನ ಗುಣಗಳನ್ನು ನಮಗೆ ತೋರಿಸಿಕೊಡುವಂತಹದ್ದು ಭಾಗವತ. ಆ ಭಾಗವತದ ಆರಂಭದಲ್ಲಿ ಭಗವಂತನನ್ನು ತಿಳಿಯುವ ಬಗೆ ಹೇಗೆ ಎಂಬುದಾಗಿ ಪ್ರಾರಂಭ ಮಾಡ್ತಾರೆ. ಭಗವಂತ ಹೇಳಿದರೆ ಏನು? ನಮಗೆ ಯಾವುದೇ ಒಂದು ವಸ್ತು ಅಂದರೆ ಏನು ಅಂತ ಕೇಳುವಾಗ ಅದಕ್ಕೆ ಕೆಲವು ಲಕ್ಷಣಗಳು ಇರ್ತವೆ. ಹಸು ಅಂದರೆ ಏನು? ಹಸು ಅಂದರೆ 4 ಕಾಲಿರಬೇಕು, 1 ಬಾಲ ಇರಬೇಕು, 2 ಕೊಂಬಿರಬೇಕು, ಕೆಚ್ಚಲಿರಬೇಕು. ಇದು ಹಸು. ಇದು ಹಸುವಾ? ಇದು ಜಿಂಕೆಗೂ ಉಂಟಲ್ಲ, ಆಡಿಗೂ ಉಂಟಲ್ಲ, ಇದೆಲ್ಲ ಲಕ್ಷಣಗಳು ಎಮ್ಮೆಗೂ ಉಂಟು. ಹಸುವಿನಲ್ಲಿರತಕ್ಕಂತಹ ವಿಶೇಷ ಲಕ್ಷಣ ಯಾವುದು? ಹಸುವನ್ನು ಒಬ್ಬ ನೋಡಲೇ ಇಲ್ಲ. ಒಬ್ಬ ಹೇಗೆ ಈಗಿನ ಕಾಲದ ಎಷ್ಟೋ ಮಕ್ಕಳು ನೋಡಲಿಲ್ಲ. ಹಾಲಿನಿಂದ ಬರ್ತದೆ, ನಂದಿನಿ ಡೈರಿಯಿಂದ ಬರ್ತದೆ ಅಂತ ಹೇಳ್ತಾರೆ. ಅಂಥ ಪರಿಸ್ಥಿತಿ. ಪ್ಯಾಕೆಟಲ್ಲಿ ಬೆಳಗ್ಗೆ ಹಾಕಿ ಹೋಗ್ತಾನೆ, ಅದು ಹಾಲು ಅಂತ. ಇಲ್ಲಿ ಎಲ್ಲ ಆ ಪರಿಸ್ಥಿತಿ ಇಲ್ಲ. ಸೊ ಇನ್ನೂ ಸ್ವಲ್ಪ ಪೇಟೆಗೆ, ಮುಂಬೈಗೆ, ಬೆಂಗಳೂರಿಗೆ ಅಂತಹ ಕರೆಗಳಿಗೆ ಹೋದರೆ ಹಾಗೆ ಹೇಳುವವರಿದ್ದಾರೆ. ಆ ಹಸುವಿನ ಲಕ್ಷಣ ಎಲ್ಲೂ ಇಲ್ಲದಂತಹ ಒಂದು ವಿಶಿಷ್ಟವಾದ ಲಕ್ಷಣ ಹಸುವಿನಲ್ಲಿ ಉಂಟು. ಏನು? ಸಾಸ್ನಾದಿಮತ್ವಂ ಗೋ ಲಕ್ಷಣಂ. ಹಸುವಿಗೆ ತೊಗಲು ಉಂಟು. ಈ ತೊಗಲು ಅದಕ್ಕೆ ಸಂಸ್ಕೃತದಲ್ಲಿ ಸಾಸ್ನ ಅಂತ ಕರೀತಾರೆ, ಸಾಸ್ನಾದಿಮತ್ವ ಅಂತ ಕರೀತಾರೆ. ಇದು ಹಸುವಿಗೆ ಮಾತ್ರ ಇರುವುದು, ಬೇರೆ ಯಾವುದಕ್ಕೂ ಇಲ್ಲ. ಈಗಿನ ಜರ್ಸಿ ಹಸುಗಳಿಗೆ ಇಲ್ಲ. ಅದರ ಅರ್ಥ ಅದು ಹಸುವೇ ಅಲ್ಲ ಅಂತ. ಅದು ಹಸು ಸದೃಶವಾದದ್ದು, ಹಸು ಅಲ್ಲ, ಅದರಲ್ಲಿ ಸಂಶಯವೇ ಬೇಡ. ಹಸು ಅಂತ ಹೇಳಿದ್ರೆ ಯಾವುದಕ್ಕೆ ಶಾಸ್ತ್ರಾದಿಮತ್ವ ಉಂಟೋ, ಯಾವುದಕ್ಕೆ ತೊಗಲು ಉಂಟೋ ಅದು ಹಸು. ಹೀಗೆ ಲಕ್ಷಣವನ್ನು ಹೇಳುತ್ತೇನೆ. ಮನುಷ್ಯ ಅಂತ ಹೇಳಿದ್ರೆ ತಲೆ ಇರಬೇಕು, ಕೈ ಇರಬೇಕು, ಕಾಲಿರಬೇಕು, ಕಣ್ಣು, ಮೂಗು, ಇದು ಮನುಷ್ಯ. ಇದೆಲ್ಲ ಮಂಗನಿಗೂ ಉಂಟಲ್ಲ, ಬಾಲ ಇರಬಾರ್ದು. ಹಾಗಾದ್ರೆ ಹಾಗೆ ಮನುಷ್ಯವೋ? ಸರಿ. ಹಾಗಾದ್ರೆ ದೇವರು ಹೇಗೆ ಹೇಳಿದ್ರೆ? ದೇವರನ್ನು ತಿಳಿಸುವ ಮಾತು ಅಥೋಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವ ದೇವಹಿ ತಾವದೇವೇಶ್ವರೋ ನಾಮ. ದೇವರು ಹೇಗೆ? ದೇವರ ಲಕ್ಷಣ ಏನು? ಅತಃ ಅಶೇಷ ಗುಣೋನ್ನದ್ಧಂ, ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಅಶೇಷವಾದ ಗುಣಗಳ ಗಣಿಯಾಗಿರಬೇಕು ಅವ. ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗುಣಗಳವನಲ್ಲಿರಬೇಕು. ಅಥೋ ಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವ ದೇವಹಿ, ನಿರ್ದುಷ್ಟನಾಗಿರಬೇಕು. ದೋಷದ ಲವಲೇಶವೂ ಇರಬಾರ್ದು. ದೋಷ ಇದ್ರೆ ಅವ ದೇವರಲ್ಲ, ದೇವರಾಗಿದ್ರೆ ದೋಷ ಇರಬಾರ್ದು. ನಾವೆಲ್ಲ ದೇವರಲ್ಲ. ಯಾಕೆ? ನಮ್ಮಲ್ಲಿ ದೋಷ ಉಂಟು. ದೋಷ ಇಲ್ಲದವ ದೇವ. ನಿರ್ದೋಷಂ ಯಾವ ದೇವಹಿ ಅವನು ದೇವರು. ತಾವದೇವೇಶ್ವರೋ ನಾಮ ತತ್ರ ಭೇದೋಪಿ ನ ಕ್ವಚಿತ್. ಅಲ್ಲಿ ಯಾವುದೇ ರೀತಿಯ ಸಂದೇಹವೇ ಇಲ್ಲ ಅಂತ ಹೇಳಿದರು. ಇಂತಹ ದೇವನನ್ನು ಕಂಡುಕೊಳ್ಳುವ ಬಗೆ ಹೇಗೆ? ಅಂತಹ ದೇವ ಯಾರಿದ್ದಾನೆ ಕೇಳಿದರೆ ಅದಕ್ಕೆ ಭಾಗವತದ ಮಂಗಳ ಪದ್ಯ ಪ್ರಾರಂಭವಾಗ್ತದೆ. ಅಲ್ಲಿ ಕೂಡ ಭಗವಂತನ ಲಕ್ಷಣವನ್ನು ಹೇಳುತ್ತಾರೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರದಶ್ಚಾರ್ಥೇಷ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸತ್ಯಂ ಪರಂ ಧೀಮಹಿ. ಧೀಮಹಿ ಅಂತ ವೇದವ್ಯಾಸರು ಧೀಮಹಿ ಅಂತ ಪ್ರಯೋಗ ಮಾಡ್ತಾರೆ. ಏನು ಧೀಮಹಿ? ಈ ಶಬ್ದವನ್ನು ನಾವೆಲ್ಲೋ ಕೇಳಿದ್ದೇವೆ. ಎಲ್ಲಿ? ಗಾಯತ್ರಿ ಮಂತ್ರದಲ್ಲಿ ಕೇಳಿದ್ದೇವೆ. ಧೀಮಹಿ ಇದು ವೇದ ಮಂತ್ರ. ಇದು ಪುರಾಣದಲ್ಲಿ ಪಾಣಿನೀಯ ವ್ಯಾಕರಣ ಸೂತ್ರ ಪ್ರಕಾರ ಧ್ಯಾಯೇ ಮಹಾ ಅಂತ ಆಗಬೇಕು. ನಾವೆಲ್ಲ ಧ್ಯಾನಿಸುವ ಅಂತಹ ಸತ್ಯನಾದಂತಹ ಪರನಾದಂತಹ ಭಗವಂತನನ್ನು ಧ್ಯಾನಿಸುವ ಅಂತ ಹೇಳಬೇಕಿತ್ತು. ವೇದ ಮಂತ್ರ ತತ್ರಾಪಿ ಗಾಯತ್ರಿಯ ಧೀಮಹಿ ಅಂತ ಪ್ರಯೋಗ ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ ಪುರಾಣಕಾರರು, ಶಾಸ್ತ್ರಕಾರರು ಹೇಳ್ತಾರೆ, ಭಾಗವತ ಎಂಬುವಂತಹದ್ದು ಗಾಯತ್ರಿ ಭಾಷ್ಯ ರೂಪೋಸೌ. ಭಾಗವತ ಗ್ರಂಥ
ಗಾಯತ್ರಿ ಮಂತ್ರದ ಭಾಷ್ಯ ವೇದಕ್ಕೆ ತುಲ್ಯವಾದದ್ದು ಆದ ಕಾರಣ ಅದನ್ನು ತಿಳಿಸಲಿಕ್ಕೋಸ್ಕರವೇ ವೇದವ್ಯಾಸರು ಧೀಮಹಿ ಅಂತ ಗಾಯತ್ರಿ ಮಂತ್ರದ ಪ್ರಯೋಗ ಮಾಡಿದ್ರು. ಅಂತಹ ಭಗವಂತ ಎಂತಹ ಭಗವಂತ? ಜನ್ಮಾದ್ಯಸ್ಯ ಯತಃ. ನಾವು ಯಾವುದೇ ವಸ್ತುವನ್ನು ಗುರುತಿಸಬೇಕು, ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕಾದ್ರೆ ಅವನ ಹಿನ್ನೆಲೆಯನ್ನು ನೋಡ್ತೇವೆ. ಉದಾಹರಣೆಗೆ ಒಂದು ದೊಡ್ಡ ಬಿಲ್ಡಿಂಗ್ ನಿರ್ಮಾಣ ಆಗಿದೆ, ಬಹಳ ಸುಂದರವಾದಂತಹ ಬಿಲ್ಡಿಂಗ್, ಕಟ್ಟಡ ಕಟ್ಟಿದ್ದಾರೆ. ಯಾರು ಕಟ್ಟಿದ್ದಿದನ್ನು? ಯಾರು ಇದರ ಶಿಲ್ಪಿ? ಯಾರು ಇಂಜಿನಿಯರ್? ಇಂಥವರು ಇಂತಹ ಕಡೆಯಲ್ಲಿ ಕಲಿತವರು, ಇಂತಹ ಕಾಲೇಜಲ್ಲಿ ಇಂಜಿನಿಯರಿಂಗ್ ಆಗಿ ಬಂದವರು, ಹೀಗೆಲ್ಲ ತಿಳಿದುಕೊಂಡು ಅವರ ಬಗ್ಗೆ ತಿಳ್ಕೊಳ್ತೇವೆ. ಹಾಗೆಯೇ ಇಂತಹ ದೊಡ್ಡದಾದಂತಹ ಒಂದು ಭೂಮಿ ನಿರ್ಮಾಣ ಆಗಿದೆ, ಪೃಥ್ವಿ. ಈ ಜಗತ್ತನ್ನು ತಿಳಿದುಕೊಳ್ಳುವಿಕೆ ಅಂತ ಹೇಳುವಂತಹದ್ದು ಭಗವಂತನನ್ನು ತಿಳಿದುಕೊಳ್ಳುವುದಕ್ಕೆ ಮಾಧ್ಯಮ. ಅದಕ್ಕೆ ಜನ್ಮಾದ್ಯಸ್ಯ ಯತಃ ಅಂತ ಹೇಳಿದರು. ಸೃಷ್ಟಿ ಜನ್ಮ ಆದಿಹಿ, ಹುಟ್ಟು ಸ್ಥಿತಿ ಸಾವು, ಈ ಮೂರು ಯಾರಿಂದ ಆಗ್ತಾ ಇದೆಯೋ, ಅಥವಾ ಈ ಭೂಮಂಡಲ ಸುಂದರವಾದಂತಹ ಭೂಮಿಯ ನಿರ್ಮಾಣ ಆಗಿದೆ, ಗೋಲಾಕಾರವಾಗಿ 75% ನೀರಿನಿಂದ 25% ಭೂಭಾಗದಿಂದ, ಅಲ್ಲಿ ನಾನಾ ರೀತಿಯ ಸಸ್ಯಗಳು, ಪರ್ವತಗಳು, ನದಿಗಳು, ಹಿಮಾಲಯಗಳು, ಮರುಭೂಮಿಗಳು, ಮನುಷ್ಯರಿಗೆ ವಾಸಿಸಲು ಯೋಗ್ಯವಾದಂತಹ ವಾತಾವರಣ, ಸುಂದರವಾದಂತಹ ಪ್ರಕೃತಿ, ಇವೆಲ್ಲವನ್ನು ಕೂಡ ಒಂದು ಮುದ್ದೆ ಮಾಡಿ ಸೃಷ್ಟಿ ಮಾಡಿ ಬಿಟ್ಟು ಬಿಟ್ಟಿದ್ದಾನೆ. ಯಾರಿದ್ದಾರೆ ಇಂಜಿನಿಯರ್? ಯಾರಿದನ್ನು ತಯಾರು ಮಾಡಿದವ? ಅವನು ಭಗವಂತ. ಒಂದು ಮಡಿಕೆಯನ್ನು ಮಾಡಲಿಕ್ಕೆ ಒಬ್ಬ ಕುಲಾಲ ಯಾವ ರೀತಿ ಬೇಕೋ, ಅದೇ ರೀತಿ ಇಷ್ಟು ಸುಂದರವಾದಂತಹ ಒಂದು ಪ್ರಕೃತಿಯನ್ನು, ಭೂಮಿಯನ್ನು ನಿರ್ಮಾಣ ಮಾಡಲಿಕ್ಕೆ ಒಬ್ಬ ಕುಲಾಲ ಬೇಕೇ ಬೇಕು. ಒಬ್ಬ ವ್ಯಕ್ತಿ ಇಲ್ಲದೆ ಯಾವುದೂ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಯಾರು ಇದರ ಸೃಷ್ಟಿಗೆ ಮೂಲ ವ್ಯಕ್ತಿಯೋ ಅವನು ಭಗವಂತ. ಅವನನ್ನು ತಿಳಿದುಕೊಳ್ಳುವ ಬಗೆ ಹೇಗೆ? ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತಶ್ಚ. ಅನ್ವಯಾತ್ ವೇದಗಳು, ಅಪೌರುಷೇಯವಾದಂತಹ ವೇದಗಳು. ಈ ಅಪೌರುಷೇಯವಾದಂತಹ ವೇದಗಳಿಂದ ಮಾತ್ರ ಆ ಭಗವಂತನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಅಲ್ಲ ಸ್ವಾಮಿ, ವೇದ ಅರ್ಥ ಆಗುವುದಿಲ್ಲ ಹೇಳಿಯೇ ಪುರಾಣ ರಚನೆ ಮಾಡಿದ್ದು ಹೇಳಿದ್ರಲ್ಲ. ಹೌದು, ವೇದಗಳಿಗೆ ಅನುಗುಣವಾದಂತಹ ಶಾಸ್ತ್ರಗಳು. ಇತಿಹಾಸ ಪುರಾಣಾಭ್ಯಾಂ ವೇದಾರ್ಥಂ ಉಪಬ್ರಹ್ಮಯೇತು ಅಂತ ಹೇಳ್ತಾರೆ. ಆ ಇತಿಹಾಸ ಪುರಾಣಗಳನ್ನು, ಇತಿಹಾಸ ಅಂತ ಹೇಳಿದ್ರೆ ಯಾವುದು? ನಮಗೆ ಶಾಲೆಯಲ್ಲಿ ಕಲಿಸುವ ಇತಿಹಾಸ ಅಲ್ಲ. ಇತಿಹಾಸ ಅಂತ ಹೇಳಿದ್ರೆ ನಮ್ಮ ಈ ಮಣ್ಣಿನಲ್ಲಿ ನಡೆದಂತಹ ಐತಿಹಾಸಿಕ ಘಟನೆ, ಬಹಳ ಪ್ರಾಚೀನ ಕಾಲದಲ್ಲಿ ಈ ಭಾರತ ಭೂಮಿಯಲ್ಲಿ ನಡೆದಂತಹ ಘಟನೆ, ಐತಿಹಾಸಿಕ ಘಟನೆಗಳು ಎರಡು. ಒಂದು ರಾಮಾಯಣ, ಒಂದು ಮಹಾಭಾರತ. ಎಲ್ಲವೂ ನಡೆದದ್ದೇ. ಆದರೆ ಕೆಲವು ಪುರಾಣಗಳನ್ನು ಕರೆಸಿಕೊಂಡ್ರೆ ಇದು ಪ್ರತ್ಯಕ್ಷವಾಗಿ ನಡೆದ ಘಟನೆಗಳಾದ ಕಾರಣ ರಾಮಾಯಣವನ್ನು ಮಹಾಭಾರತವನ್ನು ಇತಿಹಾಸ ಅಂತ ಕರೀತಾರೆ. ಇತಿಹಾಸ ಎಂಬುದಾಗಿ ಕರೀಲಿಕ್ಕೆ ಸಮರ್ಥವಾದಂತಹ ಯೋಗ್ಯವಾದಂತಹ ಎರಡು ಗ್ರಂಥಗಳಿದ್ರೆ ಅದು ರಾಮಾಯಣ ಮತ್ತೆ ವಾಲ್ಮೀಕಿ ರಾಮಾಯಣ ಮತ್ತೆ ವೇದವ್ಯಾಸರು ಬರೆದ ಮಹಾಭಾರತ ಮಾತ್ರ. ಯಾಕೆ ಗೊತ್ತಾ? ಇತಿಹಾಸ ಎಂಬ ಶಬ್ದವೇ ಕೇಳ್ತದೆ. ಹ ಅಂದರೆ ಪ್ರಸಿದ್ಧವಾದದ್ದು ಅಂತ ಅರ್ಥ. ಇತಿ ಅಂದರೆ ಹೀಗೆ, ಆಸ ಅಂದರೆ ಇದ್ದದ್ದು. ಇತಿ ಹ ಆಸ, ಹೀಗೆಯೇ ಇದ್ದದ್ದು ಅಂತ ಯಾವುದನ್ನು ಹೇಳಬಹುದು ಹೇಳಿದ್ರೆ ವಾಲ್ಮೀಕಿಗಳು ಬರೆದ ರಾಮಾಯಣ, ವೇದವ್ಯಾಸರು ಬರೆದ ಮಹಾಭಾರತ. ನಾನು ಯಾಕೆ ವಾಲ್ಮೀಕಿಗಳು ವೇದವ್ಯಾಸರು ಹೇಳ್ತೇನೆ ಹೇಳಿದ್ರೆ, ಅದಾದ ಮೇಲೆ ಅನೇಕ ರಾಮಾಯಣಗಳು ಹುಟ್ಟಿಕೊಂಡಿವೆ, ಅದಾದ ಮೇಲೆ ಅನೇಕ ಮಹಾಭಾರತಗಳು ಹುಟ್ಟಿಕೊಂಡಿವೆ. ಅದು ಯಾವುದೂ ನಮಗೆ ಪ್ರಮಾಣಗಳಲ್ಲ. ನಮಗೆ ಪ್ರಮಾಣ ಅಂತ ಹೇಳಿದ್ರೆ ವೇದವ್ಯಾಸರ ಮಹಾಭಾರತ, ವಾಲ್ಮೀಕಿಗಳ ರಾಮಾಯಣ. ಇದು ಈ ಭೂಮಿಯಲ್ಲಿ, ಈ ಭಾರತ ದೇಶದಲ್ಲಿ ನಡೆದಂತಹ ಸತ್ಯ ಘಟನೆಗಳು ಹೇಗೆ ನಡೆದಿತ್ತೋ ಹಾಗೆಯೇ ಬರೆದಂತಹ ಗ್ರಂಥಗಳಾದ ಕಾರಣ ಅವು ಐತಿಹಾಸಿಕ ಗ್ರಂಥಗಳು. ಈಗಿನ ಇತಿಹಾಸಗಳು
ಹೇಳಲಿಕ್ಕೆ ಮಾತ್ರ ಇತಿಹಾಸ. ಅದನ್ನು ಬೇಕಾದ ಹಾಗೆ ತಿರುಚಿ 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 ತಮಗೆ ಬೇಕಾದ ಹಾಗೆ ತಿದ್ದಿ ತೀಡಿ ಇವತ್ತಿನ ಮಕ್ಕಳಿಗೆ ಕಲಿಸುವಂತಹದ್ದು ಜಗಜ್ಜಾಹಿರ ಅಂತ ಹೇಳೋದು ಅದನ್ನು ಓಪನ್ ಸೀಕ್ರೆಟ್, ಎಲ್ರಿಗೂ ಗೊತ್ತಿರುವ ವಿಷಯ, ಸಾಮಾನ್ಯ. ಅದನ್ನೇ ಕಲಿತ ಮಕ್ಕಳು ಅದನ್ನೇ ಸತ್ಯ ಅಂತ ನಂಬಿಕೊಂಡು ಬೆಳೆಯುವುದು ನಮ್ಮ ದೊಡ್ಡ ದುರಂತ. ಇರಲಿ, ಅಂದು ಇಂತಹ ಇತಿಹಾಸ, ವೇದಕ್ಕನುಗುಣವಾದಂತಹ ಇತಿಹಾಸ ಪುರಾಣಗಳಿಂದ ಭಗವಂತನನ್ನು ತಿಳಿದುಕೊಳ್ಳಬೇಕು. ಅಪೌರುಷೇಯವಾದಂತಹ ವೇದ ಅಂತ ಹೇಳ್ತಾರೆ. ಏನು ಅಪೌರುಷೇಯವಾದದ್ದು ಅಂತ ಹೇಳಿದರೆ, ಇದು ಬಹಳ ನಮ್ಮ ಹಿಂದೂ ಧರ್ಮದ ಸಾಂಸ್ಕೃತಿಕ ಸನಾತನ ಪರಂಪರೆಗೆ ಅತ್ಯಂತ ಅಗತ್ಯವಾಗಿ ತಿಳಿದುಕೊಳ್ಳಬೇಕಾದಂತಹ, ಅಗತ್ಯವಾಗಿ ಇರಬೇಕಾದಂತಹ ಒಂದು ವಿಷಯ. ಅಪೌರುಷೇಯವಾದ ವೇದಗಳು ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿಯಿಂದ ನಿರ್ಮಾಣಗೊಂಡದ್ದಲ್ಲ. ಒಬ್ಬ ವ್ಯಕ್ತಿಯಿಂದ ನಿರ್ಮಾಣಗೊಂಡದ್ದು ಅಂತಾದರೆ ಅಲ್ಲಿ ದೋಷಕ್ಕೆ ಅವಕಾಶ ಉಂಟು. ವ್ಯಕ್ತಿಯಿಂದ ನಿರ್ಮಾಣಗೊಂಡದ್ದಲ್ಲದಿರುವ ಕಾರಣ ಅಲ್ಲಿ ದೋಷಕ್ಕೆ ಅವಕಾಶ ಇಲ್ಲ. ಅಲ್ಲ ಸ್ವಾಮಿ, ಒಬ್ಬ ವ್ಯಕ್ತಿ ಬರೆಯದ ಒಂದು ವಾಕ್ಯ ಇರಲಿಕ್ಕೆ ಸಾಧ್ಯವಾ? ಸರ್ವೇ ಸಾಮಾನ್ಯ ಬರುವಂತಹ ಪ್ರಶ್ನೆ, ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ. ಒಂದು ವಾಕ್ಯ, ನಾನು ಊಟ ಮಾಡ್ತೇನೆ, ಇದೊಂದು ವಾಕ್ಯ, ಇದು ಯಾರು ಬರೀಲಿಲ್ಲ, ತನ್ನಷ್ಟಕ್ಕೆ ಹುಟ್ಟಿಕೊಂಡದ್ದು ಅಂತ ಹೇಳಲಿಕ್ಕೆ ಸಾಧ್ಯ? ನಾನೇ ಪ್ರಯೋಗ ಮಾಡಿದ್ದು, ಅದು ಯಾವುದೋ ಪುಸ್ತಕದಲ್ಲಿ ಬರ್ದಿತ್ತು, ನಾನು ಓದಿದೆ. ಬರ್ದವ ಯಾರು? ಯಾರೋ ಒಬ್ಬ ಬರ್ದ, ಹಸಿವಾಗ್ತಾ ಇದ್ದವ ಬರ್ದ. ಹಾಗೆಯೇ ಅಗ್ನಿಮೇಳೆ ಬರೋಹೀದಂ ಯಜ್ಞಸ್ಯ ದೇವ ಮೃತ್ಯುಜಂ, ಇದನ್ನು ಯಾರು ಬರ್ದದ್ದು? ಇಲ್ಲ, ಯಾರು ಬರೆಯದೆ ಹೇಗೆ ಹುಟ್ಟಿಕೊಂಡಿತು? ಇದು ಬಹಳ ಸೂಕ್ಷ್ಮವಾದ ವಿಷಯ. ಪಾಪ ಮಕ್ಕಳಿಗೆ ಅರ್ಥ ಆಗ್ತದೋ ಇಲ್ವೋ. ಅಕ್ಷರಗಳು ಇರುವಂತಹದ್ದು ಆಕಾಶದಲ್ಲಿ. ಶಬ್ದ ಗುಣಕಂ ಆಕಾಶಂ ಅಂತ ಹೇಳ್ತಾರೆ ಅಕ್ಷರಗಳ ಲಕ್ಷಣ. ಅಕ್ಷರ ಅಂತ ಹೇಳಿದ್ರೆ ಏನು? ಯಾವುದಕ್ಕೆ ನಾಶ ಇಲ್ಲವೋ ಅದು ಅಕ್ಷರ. ಅಂತಹ ಅಕ್ಷರಗಳು ಇರುವುದು ಎಲ್ಲಿ? ನೀವು ಹೇಳ್ಬೋದು, ಅಯ್ಯೋ ಬೋರ್ಡಲ್ಲಿ ಬರೀತೇವೆ ಮತ್ತೆ ಬರೆಸಿ ಹಾಕ್ತೇವೆ, ನಾಶ ಆಯ್ತಲ್ಲ. ಅದು ಅಕ್ಷರ ನಾಶ ಆದದ್ದಲ್ಲ, ಅದು ಲಿಪಿ ನಾಶ ಆದದ್ದು. ಲಿಪಿ ಬೇರೆ, ಅಕ್ಷರ ಬೇರೆ. ಅಕ್ಷರವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಇರುವಂತಹದ್ದು ಲಿಪಿ. ಲಿಪಿಯನ್ನು ನಾಶ ಮಾಡ್ಬೋದು, ಅಕ್ಷರವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ ತಿಳ್ಕೊಳ್ಳಿ, ಟೀಚರ್ ಬರೆಸಿ ಹಾಕಿದ್ರೆ ಅಕ್ಷರ ನಾಶ ಆಯಿತು ಅಂತ ತಿಳ್ಕೊಳ್ಬೇಡಿ. ಲಿಪಿ ನಾಶ ಆಯಿತು, ಅಕ್ಷರ ನಾಶ ಆಗಲಿಲ್ಲ. ಅಕ್ಷರ ಹಾಗೇ ಇರ್ತದೆ. ಆಕಾಶದಲ್ಲಿರತಕ್ಕಂತಹ ಅಕ್ಷರಗಳನ್ನು ನಾವು ನಮ್ಮ ಉಪಯೋಗಕ್ಕೆ, ನಾನೀಗ ಇಷ್ಟು ಹೊತ್ತು ಮಾತಾಡ್ತಾ ಇದ್ದೆ, ಎಲ್ಲ ತೇಲಾಡ್ತಾ ಇದ್ದ ಅಕ್ಷರಗಳನ್ನು ಎಳೆದುಕೊಂಡು ಮಾತಾಡ್ತಾ ಇದ್ದೇನೆ. ಎಲ್ಲ ನಾವು ಮೊಬೈಲಲ್ಲಿ, ರೇಡಿಯೋಗಳಲ್ಲಿ ಬರುವಂಥದ್ದೆಲ್ಲ ಆಕಾಶದಲ್ಲಿ ಬರತಕ್ಕಂತಹ ತರಂಗಗಳು, ಆ ಅಕ್ಷರಗಳನ್ನು ನಾವು ಸಂಗ್ರಹ ಮಾಡಿ ಮಾತಾಡ್ತೇವೆ. ಇದೇ ರೀತಿ ಋಷಿಮುನಿಗಳು ಆ ಎಂಬ ಅಕ್ಷರವನ್ನು ತೆಗೆದುಕೊಂಡ್ರು. ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಏನೋ ಒಂದು ಸ್ತೋತ್ರ ಶ್ಲೋಕ ರಚನೆ ಮಾಡುವ ಹೇಳಿ ಆಕಾಶದಿಂದ ಆ ಎಂಬ ಅಕ್ಷರವನ್ನು ಎಳೆದ್ರು. ಅದರ ಹಿಂದೆ ಗ್ನಿಮೇಳೆ ಬೋಹಿದಂ ಯಜ್ಞಸ್ಯ ದೇವ ಮೃತ್ಯುಜಂ ಅಂತ ವಾಕ್ಯ ಬಂದು ಬಿಡ್ತು. ಅವರಿಗೆ ಮಧುಚಂದ್ರ ಋಷಿಗೆ ತಲೆ ಬಿಸಿ ಆಯಿತು. ಅಯ್ಯೋ ದೇವರೇ, ನಾನು ಎಳೆದದ್ದು ಆ ಮಾತ್ರ, ಇದಿಷ್ಟು ಎಲ್ಲಿಂದ ಬಂತು ನನ್ನ ಮನಸ್ಸಿನಲ್ಲಿ? ಆಗ ತಿಳ್ಕೊಂಡ್ರು. ಮತ್ತೆ ಒಂದು ವಾಕ್ಯ ಬಂತು, ಯಾವತೀ ಬ್ರಹ್ಮ ತಾವತೀ ವಾಕ್. ಯಾವತ್ತಿನಿಂದ ಬ್ರಹ್ಮ ಇದ್ದಾನೋ ಆವತ್ತಿನಿಂದ ಈ ವಾಕ್ಯಗಳಿದ್ದಾವೆ. ಅಂದ್ರೆ ಬ್ರಹ್ಮ ಅನಂತ ಕಾಲದಿಂದ ಇದ್ದಾನೆ, ಈ ವಾಕ್ಯಗಳು ಅನಂತ ಕಾಲದಿಂದ ಇದ್ದಾವೆ. ಇವುಗಳಿಗೆ ಕೊನೆ ಇಲ್ಲ, ಅಂತ್ಯ ಇಲ್ಲ. ಯಾರೋ ಒಬ್ರು ಹೇಳಿದ್ರು, ಈಗ ಇಲ್ಲ ಅವರು ಹೇಳಿದವರು, ಮಹಾ ದೊಡ್ಡ ಪುಣ್ಯಾತಗಿತ್ತಿ. ಹಿಂದೂ ಧರ್ಮಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತ. ಆದ ಕಾರಣವೇ ಹಿಂದೂ ಧರ್ಮಕ್ಕೆ ಸಾವು ಇಲ್ಲ, ಹುಟ್ಟೂ ಇಲ್ಲ. ಯಾವ ಧರ್ಮಕ್ಕೆ ಅಪ್ಪಮ್ಮ ಇದ್ದಾರೋ ಆ ಧರ್ಮಕ್ಕೆ ಸಾವಿರ್ತದೆ. ಯಾವ ಧರ್ಮಕ್ಕೆ ಅಪ್ಪಮ್ಮ ಇಲ್ಲವೋ ಆ ಧರ್ಮ ಸಾಯುವುದೂ ಇಲ್ಲ, ಅದು ಹುಟ್ಟಲೂ ಇಲ್ಲ. ಆದ ಕಾರಣ ನಮ್ಮ ಧರ್ಮ ಸನಾತನ ಧರ್ಮ, ಬಹಳ ಹಿಂದಿನಿಂದ ಬಂದ ಧರ್ಮ ಆದ ಕಾರಣ ಹಿಂದೂ ಧರ್ಮ ಅಂತ ಹೇಳಬಹುದು. ಹಾಗೆ ಅನಂತವಾದ ವೇದಗಳಿರುವ ಕಾರಣವೇ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮ ಅನಂತ ಕಾಲದಿಂದ ಬಂದದ್ದು, ಆ ಅನಂತ ಕಾಲದವರೆಗೆ ಇರುವಂತಹದ್ದು. ಆ ರೀತಿಯಲ್ಲಿ ಭಗವಂತನ ವಿಚಾರಗಳನ್ನು ತಿಳಿಸುವಂತಹದ್ದು ವೇದಗಳು. ಈ ವೇದಗಳಿಂದ ಅರ್ಥ ಆಗಲಿಲ್ಲ ಅಂತಾದರೆ ಇತರ ತಶ್ಚ, ವೇದಗಳಿಗೆ ಅನುಗುಣವಾದಂತಹ ಪುರಾಣಗಳಿಂದ ಮತ್ತೆ ಯುಕ್ತಿಯಿಂದಲೂ ಸಾಧ್ಯ. ಯಾವುದು ಯುಕ್ತಿ? ಯುಕ್ತಿ ಅಂದ್ರೆ ಏನು? ಲಾಜಿಕ್. ಈಗ ನಾನು ಹೇಳಿದೆ, ಇಷ್ಟು ದೊಡ್ಡ ಒಂದು ಮಡಿಕೆಯನ್ನು ಮಾಡಬೇಕಾದರೆ ಒಬ್ಬ ಕುಲಾಲ ಹೇಗೆ ಬೇಕೋ ಅದೇ ರೀತಿ ಇಷ್ಟು ದೊಡ್ಡ ಒಂದು ಬ್ರಹ್ಮಾಂಡವನ್ನು ಮಾಡಬೇಕಾದ್ರೂ ಒಬ್ಬ ಕುಲಾಲ ಬೇಕು. ಅವನು ಒಬ್ಬ ಇದ್ದೇ ಇದ್ದಾನೆ. ಹಾಗಾದ್ರೆ ಇಷ್ಟು ದೊಡ್ಡ ಒಂದು ಅಂಡ ರಚನೆ ಮಾಡಲಿಕ್ಕೆ ಒಬ್ಬ ಕುಲಾಲ ಬೇಕಾದರೆ ಬ್ರಹ್ಮಾಂಡ ರಚನೆ ಮಾಡಲಿಕ್ಕೆ ಒಬ್ಬ ಕುಲಾಲ ಬೇಕು, ಕುಂಭಕಾರ ಬೇಕು. ಅವನೇ ಬ್ರಹ್ಮ.
ಈ ರೀತಿ ಯುಕ್ತಿಯಿಂದ, ಲಾಜಿಕ್ಕಿನಿಂದ, ನ್ಯಾಯದಿಂದ ಭಗವಂತನ ಅಸ್ತಿತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸರಿ, ಇವ ಹೇಗೆ ಮಾಡಿದ? ಇವನಿಗೆ ಯಾರು ಹೇಳಿಕೊಟ್ಟವರು? ಸೇತುವೆಯನ್ನು ಕಟ್ಟಲಿಕ್ಕೆ ಯಾವ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡಿದ್ದ? ಇಲ್ಲ, ಅವನು ಅರ್ಥೇಶು ಅಭಿಜ್ಞ. ಅವನಿಗೆ ಯಾವ ಇಂಜಿನಿಯರಿಂಗ್ ಪದವಿಯ ಅಗತ್ಯವೂ ಇಲ್ಲ. ಸರ್ವತಂತ್ರ, ಸ್ವತಂತ್ರ, ಸರ್ವಜ್ಞನಾಗಿರುವ ಕಾರಣ, ಎಲ್ಲ ವಿಚಾರಗಳಲ್ಲಿಯೂ ಅವನು ಸರ್ವಜ್ಞನಾಗಿರುವ ಕಾರಣ ಅವನಿಗೆ ಯಾವುದೇ ರೀತಿಯ ತಿಳಿ ಹೇಳುವವರ ಅಗತ್ಯ ಇಲ್ಲ, ಯಾವುದೇ ರೀತಿಯ ಸರ್ಟಿಫಿಕೇಟಿನ ಅಗತ್ಯ ಇಲ್ಲ. ನಿರಂತರವಾಗಿ ತನಗೆ ಬೇಕಾದಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಸರ್ವಜ್ಞನಾಗಿದ್ದಾನೆ, ಎಲ್ಲವನ್ನು ಮಾಡಬಲ್ಲ ಸರ್ವಶಕ್ತನಾಗಿದ್ದಾನೆ. ಅರ್ಥೇಶು ಅಭಿಜ್ಞ. ಸರಿ, ಅವನಿಗೆ ಹೆಲ್ಪರ್ ಯಾರಾದರೂ ಇದ್ದಾರಾ? ಮಣ್ಣು ತಂದು ಕೊಡುವವರು, ನೀರು ತಂದು ಹಾಕುವವರು, ಚಕ್ರ ತಿರುಗಿಸುವವರು ಯಾರಾದರೂ ಇದ್ದಾರಾ? ಇಲ್ಲ. ಸ್ವರಾಟ್, ಒಬ್ಬನೇ ಮಾಡಿದ್ದಾನೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಅರ್ಥೇಶು ಅಭಿಜ್ಞ ಸ್ವರಾಟ್, ಒಬ್ಬನೇ ಮಾಡಿದ್ದಾನೆ. ಬೇರೆ ಯಾರ ಸಹಾಯವೂ ಅವನಿಗೆ ಇಲ್ಲ, ಅದರ ಅಗತ್ಯವೂ ಅವನಿಗಿಲ್ಲ. ಆ ರೀತಿಯಾಗಿ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಒಬ್ಬ ನಿರ್ಮಾಣ ಮಾಡಿದ್ದಾನೆ ಎಂಬುದನ್ನು ವೇದಗಳಿಂದ, ಅದಕ್ಕೆ ಸಹಕಾರಿಯಾದಂತಹ ಪುರಾಣಗಳಿಂದ, ಯುಕ್ತಿಗಳಿಂದ ನಾವು ತಿಳಿದುಕೊಳ್ಳಬಹುದು ಎಂಬಂತಹದ್ದು ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಅರ್ಥೇಶು ಅಭಿಜ್ಞ ಸ್ವರಾಟ್ ಎಂಬ ಆದ್ಯ ವಾಕ್ಯದ ಅರ್ಥ ಅಂತ ಹೇಳಿದ ಇವತ್ತಿನ ಕಥಾಭಾಗವನ್ನು ಮುಗಿಸ್ತಾ ಇದ್ದೇನೆ. ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.